स्वपदान्तिकम् वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण श्रीरूपं साग्रजातं सहगण रघुनाथान्वितं तं जीवं साधैत्वं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च नमः ॐ विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामी इति नामिने नमस्ते सरस्वती देवे गौरवाणी प्रचारिणी निर्विशेष शून्यवादी पाश्चात्यदेशतारिणी नमः ॐ विष्णुपदाय कृष्णप्रेष्ठाय भूतले श्रीमते भक्तिसिद्धान्त सरस्वती इति नामिने वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्य वैष्णवेभ्यो नमो नमः नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरात्रिषे नमः हे कृष्णा करुणा सिन्धु दीनबन्धो जगत्पते गोपेश गोपिका कान्त राधा कान्ता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण डिवोटीಸ್ ಓಂ ಶ್ರೀ ಪ್ರಭುಪಾದರ ಲೀಲಾಮೃತ 5ನೇ ಸಂಚಿಕೆ ಎಲ್ಲಿಂದ ವಿವರಿಸಬೇಕು ಮಾತಾಜಿ ನೀವು ಮದ್ರಾಸ್ ಎಲ್ಲಿಂದ ಮಾತಾಜಿ ಮದ್ರಾಸ್ ಫೆಬ್ರವರಿ 11 ಫುಲ್ ಸ್ಕ್ರೀನ್ ಬಂದಿಲ್ಲ ಮಾತಾಜಿ ಬಂದಿಲ್ಲವಾ ಓಕೆ ಹರೇ ಕೃಷ್ಣ ಮಾತಾಜಿ ಬಂತು ಎಲ್ಲರಿಗೂ ಹರೇ ಕೃಷ್ಣ ನಾವು ನಿನ್ನೆ ಓದಿದಂತ ಒಂದು 2-3 ಪ್ಯಾರಾಗಳು ಮದ್ರಾಸು ಫೆಬ್ರವರಿ 11 1972 ಪ್ರಭುಪಾದರು 20 ಮಂದಿ ಶಿಷ್ಯರೊಂದಿಗೆ ಮದ್ರಾಸಿಗೆ ಬರ್ತಾರೆ. ಬಂದ ಕೂಡಲೇ ನಗರದ ಬೀದಿಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಮೆರವಣಿಗೆಯ ಮುಂಭಾಗದಲ್ಲಿ ಅಲಂಕೃತ ಆನೆಯೊಂದಿತ್ತು. ಅದರ ಜೊತೆಗೆ ಭಜಂತ್ರಿಗಳು ಇದ್ದವು. ಅದರ ಹಿಂದೆ ಕೀರ್ತನೆಯಲ್ಲಿ ತೊಡಗಿದ್ದ ಭಕ್ತ ಸಮೂಹವಿತ್ತು. ಅದರ ನಡುವೆ ಪುಷ್ಪಾಲಂಕೃತವಾದ ಒಂದು ಹಳೆಯ ಅಮೆರಿಕನ್ ಲಿಮೋಸಿನ್ ಕಾರು ಪ್ರಭುಪಾದರನ್ನು ಹೊತ್ತು ಸಾಗುತ್ತಿತ್ತು. ಪ್ರಭುಪಾದರು ಮಿಸ್ಟರ್ ಬಾಲು ಎಂಬ ಒಬ್ಬ ಮದ್ರಾಸಿ ವ್ಯಾಪಾರಸ್ಥರ ಅತಿಥಿಯಾಗಿ ಉಳಿದುಕೊಂಡಿದ್ದರು. ಅವರು 5,000 ಶ್ರೋತೃಗಳಿಂದ ಕಿಕ್ಕಿರಿದಿದ್ದ ಒಂದು ವಿಶಾಲವಾದ ಸಭಾಂಗಣದಲ್ಲಿ ಪ್ರಭುಪಾದರು 3 ರಾತ್ರಿ ಇಂಗ್ಲಿಶಿನಲ್ಲಿ ಪ್ರವಚನ ಮಾಡಿದರು. ಒಂದು ಸಂಜೆ ಅವರು ಚೈತನ್ಯ ಚರಿತಾಮೃತದಿಂದ ಒಂದು ಕಥೆಯನ್ನು ಹೇಳಿದರು. ಅದು ಒಬ್ಬ ಅಶಿಕ್ಷಿತ ದಕ್ಷಿಣ ಭಾರತೀಯ ಬ್ರಾಹ್ಮಣನನ್ನು ಕುರಿತದ್ದಾಗಿತ್ತದು. ತನ್ನ ಗುರುವಿನ ಬಗ್ಗೆ ಹಾಗೂ ಭಗವದ್ಗೀತೆಯ ಬಗ್ಗೆ ಅವನಿಗಿದ್ದ ದೃಢ ಭಕ್ತಿಯನ್ನು ಚೈತನ್ಯ ಮಹಾಪ್ರಭುಗಳು ಗುರುತಿಸಿದ್ರು. ಮರುದಿನ ಬೆಳಗ್ಗೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಮದ್ರಾಸಿನ 2 ಪ್ರಮುಖ ದಿನಪತ್ರಿಕೆಗಳಲ್ಲಿ ಒಂದಾದ ದಿ ಹಿಂದೂ ದಿನಪತ್ರಿಕೆಯು ಪ್ರಭುಪಾದರ ಪ್ರವಚನ ಪೂರ್ಣ ಸಾರಾಂಶವನ್ನು ಪ್ರಕಟಿಸಿತು. ಇನ್ನೊಂದು ಪ್ರಮುಖ ದಿನಪತ್ರಿಕೆಯು ಎಸಿ ಭಕ್ತಿ ವೇದಾಂತ ಸ್ವಾಮಿಯರ ಆಗಮನ ಮತ್ತು ವಿದೇಶಿ ಅನುಯಾಯಿಗಳೊಡನೆ ಅವರ ಮೆರವಣಿಗೆಯ ಒಂದು ಸಾಮಾನ್ಯ ವರದಿಯನ್ನ ನೀಡಿತ್ತು. ಅದರಲ್ಲಿ 3 ದಿನಗಳ ಭಾರಿ ಪ್ರಮಾಣದ ಕಾರ್ಯಕ್ರಮದ ಬಳಿಕ ಆಯ್ದ ಗಾಗಿ ಒಂದು ಸಣ್ಣ ಪ್ರಮಾಣದ ಕಾರ್ಯಕ್ರಮ ನಡೀತು. ಇದನ್ನು ಮದ್ರಾಸಿನ ಮುಖ್ಯ ನ್ಯಾಯಾಧೀಶರಾದ
ಮಿಸ್ಟರ್ ಕೆ ವೀರಸ್ವಾಮಿ ಅವರು ಪ್ರಾಯೋಜಿಸಿದ್ರು ಅದರಲ್ಲಿ ನ್ಯಾಯಾಧೀಶರು, ವಕೀಲರು ಮತ್ತು ನಗರದ ವರಿಷ್ಠರು ಭಾಗವಹಿಸಿದ್ರು. ತೆರೆದ ಡೇರೆಯ ಕೆಳಗೆ ಸಹಸ್ರಾರು ಮಂದಿ ನೆರೆದಿದ್ರು. ಅವರನ್ನು ಉದ್ದೇಶಿ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳ ಆಂದೋಲನವನ್ನು ಸೇರಲೆಂದು ತಮ್ಮ ಪ್ರಮುಖ ಸರ್ಕಾರಿ ಹುದ್ದೆಗಳನ್ನು ತ್ಯಜಿಸಿದ ವೃಂದಾವನದ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಯವರ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ರು. ಪರೋಕ್ಷವಾಗಿ ಪ್ರಭುಪಾದರು ಅಲ್ಲಿ ಭಾಗವಹಿಸಿದ್ದ ಮದ್ರಾಸಿನ ಮುಖಂಡರು ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಸೇರಬೇಕೆಂದು ವಿನಂತಿಸಿಕೊಂಡಿದ್ದರು. ತಮ್ಮೆದುರಿಗಿರುವ ಶ್ರೋತೃಗಳು ಗೌರವ ಭಾವದಿಂದಿದ್ದರೂ ಸಹ ನಿರಾಕಾರವಾದದಲ್ಲಿ ದೃಢ ನಂಬಿಕೆ ಉಳ್ಳವರು ಎನ್ನುವುದು ಪ್ರಭುಪಾದರಿಗೆ. ನಿರಾಕಾರವಾದವೆಂದರೆ ನಿರಾಕಾರ ಬ್ರಹ್ಮನೇ ಪರಮ ಸತ್ಯ ಎಂದು ಎಲ್ಲಾ ಹಿಂದೂ ದೇವತೆಗಳು ಒಬ್ಬನೇ ಭಗವಂತನ ಸಮಾನ ಅಭಿವ್ಯಕ್ತಿಗಳೆಂಬ ಆಳವಾದ ನಂಬಿಕೆ ಅವರಿಗೆ. ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನನ್ನಾಗಿ ಅಂಗೀಕರಿಸಿ ಎಂದು ಬೇಡುತ್ತಾ ಪ್ರಭುಪಾದರು ತಮ್ಮ ಪ್ರವಚನವನ್ನು ಮುಗಿಸ್ತಾರೆ. ಅವರೆಂದರು, ಎಲ್ಲರೂ ಹೇಳಿ ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಅವರ ಮನವಿಯು ಎಷ್ಟು ವಿನಯ ಮತ್ತು ಒತ್ತಾಯಗಳಿಂದ ಕೂಡಿದ್ದೆಂದರೆ ಶ್ರೋತೃಗಳಲ್ಲಿ ಕೆಲವರು ನಿಜಕ್ಕೂ ಗಟ್ಟಿಯಾಗಿ ಪುನರುಚ್ಚರಿಸಿ ಬಿಟ್ಟರು, ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ದಿ ಹಿಂದೂ ಪತ್ರಿಕೆಯ ಸಂಪಾದಕರು ಮತ್ತು ಪ್ರಕಾಶಕರಾದ ಮಿಸ್ಟರ್ ಕಸ್ತೂರಿ ಅವರು ಸಭೆಯಲ್ಲಿದ್ದರು. ಮರುದಿನದ ಪತ್ರಿಕೆಯಲ್ಲಿ ಅವರು ಪ್ರಭುಪಾದರ ಭಾಷಣದ ವಿವರವಾದ ಸಾರಾಂಶವನ್ನ ಪ್ರಕಟಿಸುತ್ತಾರೆ. ಪತ್ರಿಕೆಗಳಲ್ಲಿ ಬರುತ್ತಿದ್ದ ತಮ್ಮ ಆಂದೋಲನದ ಸುದ್ದಿಯ ಜೊತೆಗೆ ಶ್ರೀಲಾ ಪ್ರಭುಪಾದರು ಮದ್ರಾಸಿನ ಒಂದು ಹೋಟೆಲಿನಲ್ಲಿ ಒಂದು ಪತ್ರಿಕಾ ಸಂದರ್ಶನವನ್ನು ಏರ್ಪಡಿಸಿದರು. ಪತ್ರಿಕೆಗಳು ಕೊಡುತ್ತಿದ್ದ ಪ್ರಚಾರದಿಂದ ಈಗಾಗಲೇ ಸಂತುಷ್ಟರಾಗಿದ್ದ ಅವರು ಕೊಠಡಿಯಲ್ಲಿ ತುಂಬಿದ್ದ ವರದಿಗಾರರಿಗೆ ಇನ್ನಷ್ಟು ಪ್ರಚಾರಕ್ಕಾಗಿ ಮನವಿ ಮಾಡ್ತಾರೆ ಪ್ರಭುಪಾದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ಲಿ ಪ್ರವೀಣ ಮಾತಾಜಿ ಓದ್ಲ ಮಾತಾಜಿ, ನಾನು ನಿನ್ನೆ ಓದ್ಲಿಲ್ಲ. ಗಿರಿರಾಜ ಪತ್ರಿಕಾ ವರದಿಗಾರರೆಂಬಂತೆ ಅವರೊಂದಿಗೆ ಪ್ರಭುಪಾದರು ಮಾತನಾಡಲಿಲ್ಲ. ಸಾಮಾನ್ಯವಾಗಿ ಪತ್ರಿಕಾ ವರದಿಗಾರನಿಗೆ ತಾನು ಯಾರು ಮತ್ತು ತನಗೆ ಸಂದರ್ಶನ ನೀಡುತ್ತಿರುವ ವ್ಯಕ್ತಿ ಯಾರು ಎಂಬ ಬಗ್ಗೆ ಪೂರ್ವ ನಿಶ್ಚಿತ ಪಡಿಯಚ್ಚಿನಂತಹ ಅಭಿಪ್ರಾಯವಿರುತ್ತದೆ. ಹಾಗೆಯೇ ಸಂದರ್ಶನ ನೀಡುತ್ತಿರುವ ವ್ಯಕ್ತಿಗೂ ಸಹ ತಾನು ಯಾರು, ತನ್ನ ವಿಚಾರಗಳು ಪತ್ರಿಕೆಗಳಲ್ಲಿ ಏಕೆ ಪ್ರಕಟವಾಗಬೇಕು ಎಂಬ ಬಗ್ಗೆ ಪೂರ್ವ ನಿಶ್ಚಿತ ಆಲೋಚನೆಗಳಿರ್ತವೆ. ಆದರೆ ನಾನು ಕಂಡಂತೆ ಪ್ರಭುಪಾದರು ವರದಿಗಾರರೊಂದಿಗೆ ಅವರು ಚೇತನಾತ್ಮರೆಂಬಂತೆ ಕೃಷ್ಣ ಭಕ್ತರಾಗಬೇಕಾದ ವಿಶಿಷ್ಟ ವ್ಯಕ್ತಿಗಳೆಂಬಂತೆ ಮಾತನಾಡಿದರು. ಅವರು ವರದಿಗಾರರಂತೆಯೇ ತಮ್ಮನ್ನು ಮಾತನಾಡಿಸಿದರೂ ಸಹ ಪ್ರಭುಪಾದರು ಅವರಿಗೆ ಉತ್ತರಿಸುತ್ತಿದ್ದ ರೀತಿ ಸಂಪೂರ್ಣ ವಿಭಿನ್ನವಾಗಿತ್ತು. ಅವರನ್ನು ಉತ್ತೇಜಿಸುತ್ತಾ ಪ್ರಭುಪಾದರು ಹೇಳಿದರು, ನೀವು ಮಾಡುತ್ತಿರುವ ವರದಿ ತುಂಬಾ ಸೊಗಸಾಗಿದೆ. ಕೃಷ್ಣ ನಿಮ್ಮನ್ನು ಅನುಗ್ರಹಿಸುತ್ತಾನೆ. ಈ ಆಂದೋಲನದ ಪ್ರಸಾರಕ್ಕೆ ದಯವಿಟ್ಟು ನೆರವಾಗಿ ಅವರು ಪತ್ರಿಕೆ ಪ್ರಕಟಿಸುವ ಉದ್ದೇಶದಿಂದ ಉತ್ತರಗಳನ್ನು ಬಯಸಿ ಪ್ರಭುಪಾದರನ್ನು ಪ್ರಶ್ನಿಸುತ್ತಿದ್ದರು. ಆದರೆ ಪ್ರಭುಪಾದರು ಅವರನ್ನು ಕೃಷ್ಣ ಪ್ರಜ್ಞೆಯ ಕಡೆಗೆ ಒಲಿಯುತ್ತಿರುವ ಚೇತನಾತ್ಮರೆಂಬಂತೆ ಭಾವಿಸಿ ಉತ್ತರಿಸುತ್ತಿದ್ದರು. ಪ್ರಭುಪಾದರು ಆಗಮಿಸಿದ ಕೆಲವೇ ದಿನಗಳಲ್ಲಿ ಹರೇ ಕೃಷ್ಣ ಆಂದೋಲನದ ಅಸ್ತಿತ್ವವು ಇಡೀ ಮದ್ರಾಸ್ ನಗರದ ಅರಿವಿಗೆ ಬಂದಿತ್ತು. ಪ್ರಭುಪಾದರು ನಿದ್ದೆ ಮಾಡುತ್ತಿದ್ದುದೇ ಅಪರೂಪ. ರಾತ್ರಿ ಬಹಳ ಹೊತ್ತಿನ ತನಕ ಪ್ರವಚನ ನೀಡಿದ ಅನಂತರವೂ ಸಹ ಅವರು ಮುಂಜಾನೆಯೇ ಎದ್ದು ಅನುವಾದದ ಕೆಲಸದಲ್ಲಿ ತೊಡಗುತ್ತಿದ್ದರು. ಹಗಲಿನ ವೇಳೆ ಅವರು ತಮ್ಮ ಯುವ ಅನುಯಾಯಿಗಳನ್ನು ಮೀರಿಸುವಂತೆ ಅತ್ಯಂತ ಲವಲವಿಕೆಯಿಂದ ಸ್ಥಳದಿಂದ ಸ್ಥಳಕ್ಕೆ ಓಡಾಡುತ್ತಿದ್ದರು. ಮಾತಾಜಿ, ಪ್ರಭುಪಾದರು ಅತಿಥೇಯರಾದ ಮಿಸ್ಟರ್ ಬಾಲು ಪ್ರಮುಖ ವ್ಯಾಪಾರಸ್ಥರಾಗಿದ್ದರು. ಅವರು ಸಹ ತುಂಬಾ ಧಾರ್ಮಿಕ ವ್ಯಕ್ತಿ ಎಂದು ಖ್ಯಾತರಾಗಿದ್ದರು. ಅವರು ಪ್ರಭುಪಾದರನ್ನು ತನ್ನ ವೈದಿಕ ಮರ್ಯಾದೆಯೊಂದಿಗೆ ಸ್ನೇಹ ಗೌರವಗಳಿಂದ ಬರಮಾಡಿಕೊಂಡರು. ಮಿಸ್ಟರ್ ಬಾಲು ತಮ್ಮದೇ ಆದ ಸ್ವಂತ ದೇವಾಲಯ ಮತ್ತು ಅದರಲ್ಲಿ ಸುಂದರವಾದ ರಾಧಾಕೃಷ್ಣರ ವಿಗ್ರಹಗಳು ಹಾಗೂ ಒಂದು ದೊಡ್ಡ ತುಳಸಿ ಗಿಡವನ್ನು ಹೊಂದಿರುವುದನ್ನು ಪ್ರಭುಪಾದರು ಗಮನಿಸಿದರು. ವಿಗ್ರಹಗಳಿಗೆ ಸಾಮಾನ್ಯವಾಗಿ ಕಪ್ಪು ಬಣ್ಣದ ವಸ್ತ್ರಗಳನ್ನು ತೊಡಿಸುತ್ತಿದ್ದರು. ಇದೇಕೆ ಹೀಗೆಂದು ಶ್ರೀಲ ಪ್ರಭುಪಾದರು ಜೊತೆಗಿದ್ದ ಭಕ್ತರು ಮಿಸ್ಟರ್ ಬಾಲು ಅವರನ್ನು ಕೇಳಿದಾಗ ಅವರು ಹೇಳಿದರು, ವಿಗ್ರಹವು
ಎಷ್ಟು ತೇಜೋವಂತವಾಗಿದೆ ಎಂದರೆ ಇವುಗಳಿಗೆ ಕಪ್ಪು ಬಣ್ಣದ ಉಡುಪು ತೊಡಿಸದಿದ್ದರೆ ಇವುಗಳು ನೋಡಲು ನನ್ನ ಕಣ್ಣುಗಳಿಗೆ ಸಾಧ್ಯವಾಗುವುದಿಲ್ಲ. ಮಿಸ್ಟರ್ ಬಾಲು ತಮ್ಮ ಕೃಷ್ಣನ ವಿಗ್ರಹಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿರಲಿಲ್ಲ, ಏಕೆಂದರೆ ತಾವು ಮತ್ತು ತಮ್ಮ ಪತ್ನಿ ಕೃಷ್ಣನಿಗೆ ತಂದೆ ತಾಯಿಯರೆಂದು, ಮಗನಿಗೆ ತಂದೆ ಹೇಗೆ ತಾನು ನಮಸ್ಕರಿಸುವುದೆಂದು ಅವರು ವಿವರಿಸಿದರು. ಪ್ರಭುಪಾದರು ಮತ್ತು ಹಳೆಯ ಅತಿಥಿಯರು ನಡುವೆಯ ನಯವಾದ ಸಂಬಂಧವಿತ್ತು. ಆದರೆ ಒಂದು ರಾತ್ರಿ ಮಿಸ್ಟರ್ ಬಾಲು ಮತ್ತು ಅವರ ಪತ್ನಿ ಶೀಲಾ ಪ್ರಭುಪಾದರಲ್ಲಿಗೆ ಬಂದು ರಾಧಾ ಮತ್ತು ಕೃಷ್ಣರು ಸಹ ರಾಸಲೀಲೆಯ ಬಗ್ಗೆ ದಯವಿಟ್ಟು ನಮಗೆ ಹೇಳಬೇಕೆಂದು ಅವರನ್ನು ಕೋರಿದ್ರು. ರಾಸಲೀಲೆಯು ಅತ್ಯಂತ ಉನ್ನತವಾದ ಆಧ್ಯಾತ್ಮಿಕ ವಿಷಯವಾದ್ದರಿಂದ ಮುಕ್ತಾತ್ಮರಿಗೆ ಮಾತ್ರ ಅದು ಮೀಸಲಾದುದೆಂದು ಪ್ರಭುಪಾದರು ಉತ್ತರಿಸಿದರು. ಪ್ರಾಪಂಚಿಕ ಆಸೆಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು ಮಾತ್ರ ರಾಸಲೀಲೆಯನ್ನು ಆಲಿಸಲು ಅರ್ಹನೆಂದು ಅವರು ವಿವರಿಸಿದರು. ಹರೇ ಇಲ್ಲಿ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಲ್ಲ ಸ್ವಾಮೀಜಿ, ಮಿಸ್ಟರ್ ಬಾಲು ಒತ್ತಾಯಿಸಿದರು. ನಾನು ಮತ್ತು ನನ್ನ ಹೆಂಡತಿ ತುಂಬಾ ಆಸೆ ಪಟ್ಟಿದ್ದೇವೆ. ನೀವು ರಾಸಲೀಲೆಯನ್ನು ವಾಚಿಸಲೇಬೇಕು. ಪ್ರಭುಪಾದರು ಮತ್ತೊಮ್ಮೆ ರಾಸನೃತ್ಯದ ಉದಾತ್ತ ಸ್ಥಿತಿಯನ್ನು ವರ್ಣಿಸಿ, ವ್ಯಕ್ತಿಯು ಪತ್ನಿ, ಕುಟುಂಬ, ಮನೆ, ಹಣ ಮುಂತಾದ ಎಲ್ಲಾ ಭೌತಿಕ ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದಾಗ ಮಾತ್ರ ಕೃಷ್ಣನ ರಾಸನೃತ್ಯದ ಬಗ್ಗೆ ಆಲಿಸಲು ಅರ್ಹತೆ ಗಳಿಸುತ್ತಾನೆಂದು ಪುನರ್ ಉಚ್ಚರಿಸಿದರು. ಆಗ ಮಿಸ್ಟರ್ ಬಾಲು ಪ್ರಭುಪಾದರಿಗೆ ಕೈ ಮುಗಿದು ವಿನಮ್ರತೆಯಿಂದ ಮತ್ತೆ ಅದನ್ನೇ ಹೇಳಿದರು. ಸ್ವಾಮೀಜಿ, ನನ್ನ ಪತ್ನಿ ಮತ್ತು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ, ದಯವಿಟ್ಟು ರಾಸಲೀಲೆಯನ್ನು ವಾಚನ ಮಾಡಿ. ಆಗ ಪ್ರಭುಪಾದರು ಹೀಗೆಂದರು, ಸರಿ, ನೀವು ರಾಸಲೀಲೆಯನ್ನು ಆಲಿಸಲು ಅರ್ಹರಿರಬಹುದು, ಆದರೆ ಅದರ ಬಗ್ಗೆ ಮಾತಾಡುವ ಅರ್ಹತೆ ನನಗಿದೆ ಎಂದು ನನಗನ್ನಿಸುವುದಿಲ್ಲ. ದಯವಿಟ್ಟು ಬೇರೆ ಯಾರನ್ನಾದರೂ ಕೇಳಿ. ಪ್ರಭುಪಾದರು ಮದ್ರಾಸಿನ ವಿವಿಧ ಗಣ್ಯ ವ್ಯಕ್ತಿಗಳನ್ನು ಖಾಸಗಿಯಾಗಿ ಭೇಟಿಯಾದರು. ಸಮಾಜದ ನೇತಾರರು ಕೃಷ್ಣ ಪ್ರಜ್ಞೆಯನ್ನು ಅಂಗೀಕರಿಸಿದರೆ ಅನಂತರ ಅವರು ತಮ್ಮ ಉದಾಹರಣೆಯಿಂದ ಸಾಮಾನ್ಯ ಜನತೆಯಲ್ಲೂ ಕೃಷ್ಣ ಪ್ರಜ್ಞೆಯನ್ನು ಮೂಡಿಸುತ್ತಾರೆಂದು ಪ್ರಭುಪಾದರ ಇಂಗಿತವಾಗಿತ್ತು. ತಮ್ಮ ಗಣ್ಯ ಸಂದರ್ಶಕರೊಂದಿಗೆ ಎಂದೂ ಸಂಧಾನ ಮಾಡಿಕೊಳ್ಳದೆ, ಅವರನ್ನೆಂದೂ ಹಾಡಿಕೊಂಡಾಡದೆ ಪ್ರಭುಪಾದರು ತಾವು ಭೇಟಿಯಾದವರೆಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನು ನೀಡಲು ಪ್ರಯತ್ನಿಸಿದರು. ಮದ್ರಾಸಿನ ರಾಜ್ಯಪಾಲರಾಗಿದ್ದ ಕೆ ಶಹ ಅವರನ್ನು ಪ್ರಭುಪಾದರು ಭೇಟಿಯಾದರು. ಶಹ ಕಟ್ಟಾ ಮಾಯಾವಾದಿ ಮತ್ತು ಶಂಕರಾಚಾರ್ಯರ ಅನುಯಾಯಿಯಾಗಿದ್ದರು. ಕೃಷ್ಣ ಪ್ರಜ್ಞೆಯನ್ನು ಅವರಿಗೆ ಬೋಧಿಸಲು ಪ್ರಭುಪಾದರು ತಾಳ್ಮೆಯಿಂದ ಪ್ರಯತ್ನಿಸಿದರು. ಆದರೆ ರಾಜ್ಯಪಾಲರು ತಮ್ಮದೇ ಆದ ತಾತ್ವಿಕ ಸಿದ್ಧಾಂತಗಳೊಂದಿಗೆ ಪ್ರಭುಪಾದರ ಮಾತಿಗೆ ಅಡ್ಡಿಯುಂಟು ಮಾಡುತ್ತಿದ್ದರು. ಹೇಗೋ ಮಾಡಿ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ತಾವು ನೆರವಾಗಬೇಕೆಂದು ಪ್ರಭುಪಾದರು ಅವರನ್ನು ಕೇಳಿದಾಗ, ರಾಜ್ಯಪಾಲನಾಗಿ ಏನೂ ಮಾಡಲು ತನ್ನಿಂದ ಸಾಧ್ಯವಿಲ್ಲವೆಂದು, ಏಕೆಂದರೆ ಎಲ್ಲವೂ ಮುಖ್ಯಮಂತ್ರಿಯ ಕೈಯಲ್ಲಿದೆ ಎಂದು ಅವರು ಉತ್ತರಿಸಿದರು. ಮದ್ರಾಸಿನಲ್ಲಿ ಒಬ್ಬ ಹಿರಿಯ ಪಂಡಿತರು ವಾಸವಾಗಿದ್ದರು. ಹಿಂದೆ ಅವರೊಬ್ಬ ರಾಜಕೀಯ ಮುಖಂಡರು ಆಗಿದ್ದರು. ಅವರು ನಿರಾಕಾರವಾದದ ದೃಷ್ಟಿಯಿಂದ ಹಲವು ಪುಸ್ತಕಗಳನ್ನು ಮತ್ತು ವೈದಿಕ ದರ್ಶನದ ಭಾಷಾಂತರವನ್ನು ಪ್ರಕಟಿಸಿದ್ದರು. ಪ್ರಭುಪಾದರು ಅವರನ್ನು ಭೇಟಿಯಾದರು. ಆದರೆ ಆ ವ್ಯಕ್ತಿ ಪಾರ್ಶ್ವವಾಯು ಪೀಡಿತರಾಗಿದ್ದರು. ಮಾತಿಲ್ಲದೆ ಮೈ ನಡುಗುತ್ತಾ ಕೂತಿರಲು ಮಾತ್ರ ಅವರಿಗೆ ಸಾಧ್ಯವಿತ್ತು. ಗೀತೆಯಲ್ಲಿ ಬರುವ ಸಾಕಾರ ಭಗವತ್ ತತ್ವವನ್ನು ಕುರಿತು ಪ್ರಭುಪಾದರು ಸ್ವಲ್ಪ ಹೊತ್ತು ಅವರೊಂದಿಗೆ ಮಾತಾಡಿದರು. ಆ ವಯೋವೃದ್ಧ ಪಂಡಿತರು ತಮ್ಮ ಕಂಗಳಲ್ಲಿ ಮೂಡುತ್ತಿದ್ದ ಕಾಂತಿಯೊಂದಿಗೆ ಕೆಲವೊಮ್ಮೆ ಪ್ರತಿಸ್ಪಂದಿಸಿದರು. ಆದರೆ ಅರ್ಥವಾಗದ ಶಬ್ದಗಳನ್ನು ಬಾಯಿಯಿಂದ ಹೊರಡಿಸಲಷ್ಟೇ ಅವರಿಗೆ ಸಾಧ್ಯವಾಯಿತು. ಹಿಂದೆ ಈ ವ್ಯಕ್ತಿಯು ಮಾಡಿದ್ದ ಗೀತೆಯ ಅನುವಾದವನ್ನು ಪ್ರಭುಪಾದರು ಟೀಕಿಸಿದ್ದರು. ಏಕೆಂದರೆ ನನಗೆ ಶರಣಾಗತರಾಗಿ ಎಂದು ಕೃಷ್ಣನು ಹೇಳಿದ್ದಾನಾದರೂ ನಾವು ಕೃಷ್ಣನೆಂಬ ವ್ಯಕ್ತಿಗೆ ಶರಣಾಗತರಾಗಬೇಕಿಲ್ಲ. ಕೃಷ್ಣನಲ್ಲಿರುವ ನಿರಾಕಾರ ಶಾಶ್ವತ ತತ್ವಕ್ಕೆ ಶರಣಾಗತರಾಗಬೇಕು ಎಂದು ಆ ವ್ಯಕ್ತಿ ಘೋಷಿಸಿದ್ದರು.
ಈ ಭೇಟಿಯು ಶ್ರೀಲ ಪ್ರಭುಪಾದರ ಮೇಲೆ ಗಾಢ ಪರಿಣಾಮ ಬೀರಿದಂತೆ ತೋರಿತು. ಇದಾದ ಹಲವು ದಿನಗಳವರೆಗೆ ಅವರು ಆಗಾಗ ಆ ವಯೋವೃದ್ಧ ಮಾಯಾವಾದಿ ಪಂಡಿತರು ಬಾಳುತ್ತಿದ್ದ ವನಸ್ಪತಿ ಸದೃಶ ಜಡ ಜೀವನವನ್ನು ಕುರಿತು ಪ್ರಸ್ತಾಪಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ರತ್ನ ಮಾತಾಜಿ, ಸಿಗ್ನಲ್ ಇದೆಯಾ? ಇಲ್ಲ ಮಾತಾಜಿ. ಹಾ, ಓಕೆ. ಅಲ್ಲಿ ವರದಾ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ರೀಲ ಪ್ರಭುಪಾದರು ಶ್ರೀ ರಾಜಗೋಪಾಲಾಚಾರಿ ರಾಜಾಜಿ ಅವರನ್ನು ಸಹ ಭೇಟಿಯಾದರು. ರಾಜಾಜಿ ಸ್ವಾತಂತ್ರ್ಯ ನಂತರ ಭಾರತದ ಪ್ರಪ್ರಥಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. ಮಹಾತ್ಮ ಗಾಂಧಿಯವರ ಗೆಳೆಯರಾಗಿದ್ದ ರಾಜಾಜಿ ಒಬ್ಬ ಧಾರ್ಮಿಕ ರಾಜಕಾರಣಿಯರಾಗಿ ಸಾರ್ವಜನಿಕ ಭಾವನೆಗಳಲ್ಲಿ ಉನ್ನತ ಸ್ಥಾನ ಗಳಿಸಿದ್ದರು. ಅವರಿಗೆ 90ಕ್ಕೂ ಮೀರಿ ವಯಸ್ಸಾಗಿದ್ದರೂ ಸಹ ಅವರು ಚುರುಕಾಗಿದ್ದರು. ಪ್ರಭುಪಾದರ ಆಂದೋಲನದೊಂದಿಗೆ ಅವರಿಗೆ ಸಹಾನುಭೂತಿ ಇತ್ತು. ಆದರೆ ಒಂದೇ ಒಂದು ಸಂದೇಹವನ್ನು ಅವರು ವ್ಯಕ್ತಪಡಿಸಿದರು. ಪ್ರಭುಪಾದರು ಒಂದು ಬೃಹತ್ ಸಂಸ್ಥೆಯನ್ನು ಸೃಷ್ಟಿಸಿರುವುದರಿಂದ ಅವರ ಶಿಷ್ಯರು ಕೃಷ್ಣನಿಗೆ ಬದಲಾಗಿ ಆ ಸಂಸ್ಥೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಂಡು ಬಿಡಬಹುದು. ಹಾಗಾದಲ್ಲಿ ಅವರು ತಮ್ಮ ಹಿಂದಿನದೇ ರೀತಿಯ ಭೌತಿಕವಾದ ಮತ್ತು ಸುಳ್ಳು ಸಮೀಕರಣದಲ್ಲಿ ಮತ್ತೆ ಬಿದ್ದಂತಾಗುವುದಿಲ್ಲವೇ? ಇದಕ್ಕೆ ಪ್ರಭುಪಾದರು ಕೃಷ್ಣನು ಪರತತ್ವನಾದ್ದರಿಂದ ಕೃಷ್ಣ ಮತ್ತು ಕೃಷ್ಣನ ಸಂಸ್ಥೆ ಬೇರೆ ಬೇರೆಯಲ್ಲ. ಕೃಷ್ಣನ ಸಂಸ್ಥೆಯೊಂದಿಗೆ ಗುರುತಿಸಿಕೊಳ್ಳುವುದೆಂದರೆ ನೇರವಾಗಿ ಕೃಷ್ಣನೊಂದಿಗೆ ಗುರುತಿಸಿಕೊಂಡಂತೆ ಎಂದು ಉತ್ತರಿಸಿದರು. ಈ ಉತ್ತರದಿಂದ ರಾಜಾಜಿ ಸಂತುಷ್ಟರಾದರು. ಹಾರ್ದಿಕ ಮಾತುಕತೆಯ ಬಳಿಕ ಮಿತ್ರರಿಬ್ಬರು ಪರಸ್ಪರ ಬೀಳ್ಕೊಂಡರು. ಮುಖ್ಯ ನ್ಯಾಯಾಧೀಶರಾದ ವೀರಸ್ವಾಮಿಯವರ ಮನೆಗೆ ಬರಲು ಪ್ರಭುಪಾದರಿಗೆ ಆಮಂತ್ರಣ ಬಂತು. ಅವರಿಬ್ಬರು ಗೆಳೆಯರಾದರು. ಮುಖ್ಯ ನ್ಯಾಯಾಧೀಶರು ತಮ್ಮನ್ನು ಆದಷ್ಟು ಬೇಗ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಸೇರಿಸಿಕೊಳ್ಳಲು ಪ್ರಭುಪಾದರನ್ನು ತೋರಿದರು. ಅವರು ಪ್ರಭುಪಾದರ ಅನುಯಾಯಿಗಳನ್ನು, ಅದರಲ್ಲೂ ವಿಶೇಷವಾಗಿ 3 ವರ್ಷದ ಬಾಲಕಿ ಸರಸ್ವತಿಯನ್ನು ಇಷ್ಟಪಟ್ಟರು. ಅವರು ಅವಳಿಗೆ 6 ಅಂಗುಲ ಎತ್ತರದ ಕೊಳಲು ನುಡಿಸುತ್ತಿರುವ ಕೃಷ್ಣನ ಬೆಳ್ಳಿಯ ಮೂರ್ತಿಯೊಂದನ್ನು ಕೊಟ್ಟರು. ಹರೇ ಕೃಷ್ಣ. ಇನ್ನೊಂದು ಸಂಜೆ ವೀರಸ್ವಾಮಿಯವರು ಪ್ರಭುಪಾದರನ್ನು ಕಾಣಲು ಬಂದರು. ಆಗ ಪ್ರಭುಪಾದರು ಅಂತಹ ಬೆಲೆ ಬಾಳುವ ಬೆಳ್ಳಿಯ ಮೂರ್ತಿಯನ್ನು ಹೊಂದಿರಲು ಸರಸ್ವತಿ ತೀರಾ ಚಿಕ್ಕವಳೆಂದು, ಆದ್ದರಿಂದ ತಾವೇ ಅದನ್ನು ಇಟ್ಟುಕೊಂಡಿರುವುದಾಗಿಯೂ ಅವಳಿಗೆ ಇನ್ನೊಂದು ಅಂತಹುದೇ ಮೂರ್ತಿಯನ್ನು ಕೊಡುವುದಾಗಿಯೂ ಅವರಿಗೆ ಹೇಳಿದರು. ಅವರು ಮಾತನಾಡುತ್ತಿರುವಾಗ ಸರಸ್ವತಿಯು ಆ ಕೊಠಡಿಯ ಒಳಕ್ಕೆ ಧಾವಿಸಿ ಬಂದಳು. ತನ್ನ ತಾಯಿಯ ಬಳಿಗೆ ಓಡಿ ಹೋಗಿ ಕೃಷ್ಣ ಕಾಣುತ್ತಿಲ್ಲ ಎಂದು ಅಳತೊಡಗಿದಳು. ಆಗ ಪ್ರಭುಪಾದರು ಅವಳನ್ನು ಬಳಿಗೆ ಕರೆದು ಕೇಳಿದರು, ಸರಸ್ವತಿ, ಕೃಷ್ಣನೆಲ್ಲಿ? ಆತಂಕದಿಂದ ಸರಸ್ವತಿ ಉತ್ತರಿಸಿದಳು, ನನಗೆ ಗೊತ್ತಿಲ್ಲ, ಯಾರೋ ತೆಗೆದುಕೊಂಡಿದ್ದಾರೆ. ಪ್ರಭುಪಾದರು ಮತ್ತೆ ಕೇಳಿದರು, ಆದರೆ ಕೃಷ್ಣನೆಲ್ಲಿ? ಸರಸ್ವತಿ ಪುನರುಚ್ಚರಿಸಿದಳು, ನನಗೆ ಗೊತ್ತಿಲ್ಲ, ಅವನು ಆ ದಿಂಬಿನ ಕೆಳಗಿದ್ದಾನೆಯೇ. ಪ್ರಭುಪಾದರು ಸೂಚಿಸಿದರು. ಸರಸ್ವತಿಯು ಅವರು ತೋರಿಸಿದ ಬಿಂಬಿನ ಬಳಿ ಹೋಗಿ ಅದನ್ನು ಮೇಲೆತ್ತಿ ನೋಡಿದಳು, ಆದರೆ ಕೃಷ್ಣನು ಅಲ್ಲಿರಲಿಲ್ಲ. ಅವನು ಆ ಗೋಡೆಯ ಗೂಡಿನಲ್ಲಿದ್ದಾನೆಯೇ? ಪ್ರಭುಪಾದರು ಕೇಳಿದರು. ಸರಸ್ವತಿಯು ಆ ಬಡುವಿನ ಗಡೆಗೆ ಓಡಿದಳು. ಅವಳ ನೋಟವು ಎಲ್ಲ ದಿಕ್ಕುಗಳಲ್ಲೂ ಹರಿದಾಡಿತು. ಭಕ್ತರ ಮುಖಗಳತ್ತ ನೋಡುತ್ತಾ, ಅವರ ಕೈಗಳತ್ತ ನೋಡಿ ಹಾಯಿಸುತ್ತಾ, ಅವರ ಬೆನ್ನುಗಳ ಹಿಂದೆ ಹುಡುಕಾಡುತ್ತಾ, ಎಲ್ಲೆಡೆ ತೋರಿಸುತ್ತಾ ಕೃಷ್ಣ ಎಲ್ಲಿದ್ದಾನೆ ಎಂದು ಅವಳು ಅಂಗಲಾಚತೊಡಗಿದಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಿರಿರಾಜ ಪತ್ರಿಕಾ ವರದಿಗಾರರೆಂಬಂತೆ ಅವರೊಂದಿಗೆ ಪ್ರಭುಪಾದರು ಮಾತಾಡಲಿಲ್ಲ. ಸಾಮಾನ್ಯವಾಗಿ ಪತ್ರಿಕಾ ವರದಿಗಾರನಿಗೆ ತಾನು ಯಾರು ಮತ್ತು ತನಗೆ ಸಂದರ್ಶನ ನೀಡುತ್ತಿರುವ ವ್ಯಕ್ತಿ ಯಾರು ಎಂಬ ಬಗ್ಗೆ ಪೂರ್ವ ನಿಶ್ಚಿತ ಹೆಚ್ಚಿನಂತಹ ಅಭಿಪ್ರಾಯವಿರುತ್ತೆ. ಹಾಗೆಯೇ ಸಂದರ್ಶನ ನೀಡುತ್ತಿರುವ ವ್ಯಕ್ತಿಗೂ ಸಹ ತಾನು ಯಾರು, ತನ್ನ ವಿಚಾರಗಳು ಪತ್ರಿಕೆಗಳಲ್ಲಿ ಹೇಗೆ ಪ್ರಕಟವಾಗಬೇಕು ಎಂಬ ಬಗ್ಗೆ ಪೂರ್ವ ನಿಶ್ಚಿತ ಆಲೋಚನೆಗಳು ಇರುತ್ತವೆ. ಆದರೆ ನಾನು ಕಂಡಂತೆ ಪ್ರಭುಪಾದರು ವರದಿಗಾರರೊಂದಿಗೆ ಅವರು ಚೇತನಾತ್ಮರೆಂಬಂತೆ ಕೃಷ್ಣ ಭಕ್ತರಾಗಬೇಕಾದ ವಿಶಿಷ್ಟ ವ್ಯಕ್ತಿಗಳೆಂಬಂತೆ ಮಾತನಾಡಿದರವರು. ಅವರು ವರದಿಗಾರರಂತೆಯೇ ತಮ್ಮನ್ನು ಮಾತಾಡಿಸಿದರೂ ಸಹ
ಪ್ರಭುಪಾದರು ಅವರಿಗೆ ಉತ್ತರಿಸುತ್ತಿದ್ದ ರೀತಿ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಅವರನ್ನು ಉತ್ತೇಜಿಸುತ್ತಾ ಪ್ರಭುಪಾದರು ಹೇಳಿದರು, ನೀವು ಮಾಡುತ್ತಿರುವ ವರದಿ ತುಂಬಾ ಸೊಗಸಾಗಿದೆ. ಕೃಷ್ಣನು ನಿಮ್ಮನ್ನು ಅನುಗ್ರಹಿಸುತ್ತಾನೆ. ಈ ಆಂದೋಲನದ ಪ್ರಸಾರಕ್ಕೆ ದಯವಿಟ್ಟು ನೆರವಾಗಿ. ಅವರು ಪತ್ರಿಕೆಗಳಲ್ಲಿ ಪ್ರಕಟಿಸುವ ಉದ್ದೇಶದಿಂದ ಉತ್ತರಗಳನ್ನು ಬಯಸಿ ಪ್ರಭುಪಾದರನ್ನು ಪ್ರಶ್ನಿಸುತ್ತಿದ್ದರು. ಆದರೆ ಪ್ರಭುಪಾದರು ಅವರನ್ನು ಕೃಷ್ಣ ಪ್ರಜ್ಞೆಯ ಕಡೆಗೆ ಒಲಿಯುತ್ತಿರುವ ಚೇತನ ಆತ್ಮರೆಂಬಂತೆ ಭಾವಿಸಿ ಉತ್ತರಿಸ್ತಾ ಇದ್ರು. ಅವರು ಪ್ರಭುಪಾದರು ಆಗಮಿಸಿದ ಕೆಲವೇ ದಿನಗಳಲ್ಲಿ ಹರೇ ಕೃಷ್ಣ ಆಂದೋಲನದ ಅಸ್ತಿತ್ವವು ಇಡೀ ಮದ್ರಾಸ್ ನಗರದ ಅರಿವಿಗೆ ಬಂದಿತು. ಪ್ರಭುಪಾದರು ನಿದ್ದೆ ಮಾಡುತ್ತಿದ್ದೇ ಅಪರೂಪ. ರಾತ್ರಿ ಬಹಳ ಹೊತ್ತಿನ ತನಕ ಪ್ರವಚನ ನೀಡಿದ ಅನಂತರವೂ ಸಹ ಅವರು ಮುಂಜಾನೆಯೇ ಎದ್ದು ಅನುವಾದದ ಕೆಲಸದಲ್ಲಿ ತೊಡಗುತ್ತಿದ್ದರು. ಹಗಲಿನ ವೇಳೆ ಅವರು ತಮ್ಮ ಯುವ ಅನುಯಾಯಿಗಳನ್ನು ಮೀರಿಸುವಂತೆ ಅತ್ಯಂತ ಲವಲವಿಕೆಯಿಂದ ಸ್ಥಳದಿಂದ ಸ್ಥಳಕ್ಕೆ ಓಡಾಡುತ್ತಿದ್ದರು. ಪ್ರಭುಪಾದರ ಅತಿಥೇಯರಾದ ಮಿಸ್ಟರ್ ಬಾಲು ಪ್ರಮುಖ ವ್ಯಾಪಾರಸ್ಥರಾಗಿದ್ದರೂ ಸಹ ತುಂಬಾ ಧಾರ್ಮಿಕ ವ್ಯಕ್ತಿ ಎಂದು ಅವರು ಖ್ಯಾತರಾಗಿದ್ದರು. ಅವರು ಪ್ರಭುಪಾದರನ್ನು ತಕ್ಕ ವೈದಿಕ ಮರ್ಯಾದೆಯೊಂದಿಗೆ ಸ್ನೇಹ ಗೌರವಗಳಿಂದ ಬರಮಾಡಿಕೊಂಡರು. ಮಿಸ್ಟರ್ ಬಾಲು ತಮ್ಮದೇ ಆದ ಸ್ವಂತ ದೇವಾಲಯ ಮತ್ತು ಅದರಲ್ಲಿ ಸುಂದರವಾದ ರಾಧಾಕೃಷ್ಣರ ವಿಗ್ರಹಗಳು ಹಾಗೂ ಒಂದು ದೊಡ್ಡ ತುಳಸಿ ಗಿಡವನ್ನು ಹೊಂದಿರುವುದನ್ನು ಪ್ರಭುಪಾದರು ಗಮನಿಸಿದರು. ವಿಗ್ರಹಗಳಿಗೆ ಸಾಮಾನ್ಯವಾಗಿ ಕಪ್ಪು ಬಣ್ಣದ ವಸ್ತ್ರಗಳನ್ನು ತೊಡಿಸಿರುತ್ತಿದ್ದರು. ಇದೇಕೆ ಹೀಗೆಂದು ಶ್ರೀಲ ಪ್ರಭುಪಾದರ ಜೊತೆಗಿದ್ದ ಭಕ್ತರು ಮಿಸ್ಟರ್ ಬಾಲು ಅವರನ್ನು ಕೇಳಿದಾಗ ಅವರು ಹೇಳಿದರು, ಈ ವಿಗ್ರಹಗಳು ಎಷ್ಟು ತೇಜೋವಂತವಾಗಿವೆ ಎಂದರೆ ಇವುಗಳಿಗೆ ಕಪ್ಪು ಬಣ್ಣದ ಉಡುಪು ತೊಡಿಸದಿದ್ದರೆ ಇವುಗಳನ್ನು ನೋಡಲು ನನ್ನ ಕಣ್ಣುಗಳಿಗೆ ಸಾಧ್ಯವಾಗುವುದಿಲ್ಲ. ಸೊ ಮಿಸ್ಟರ್ ಬಾಲು ತಮ್ಮ ಕೃಷ್ಣನ ವಿಗ್ರಹಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿರಲಿಲ್ಲ, ಏಕೆಂದರೆ ತಾವು ಮತ್ತು ತಮ್ಮ ಪತ್ನಿ ಕೃಷ್ಣನಿಗೆ ತಂದೆ ತಾಯಿಯರೆಂದು ಮಗನಿಗೆ ತಂದೆ ಹೇಗೆ ತಾನೇ ನಮಸ್ಕರಿಸುವುದೆಂದು ಅವರು ವಿವರಿಸಿದರು. ಪ್ರಭುಪಾದರು ಮತ್ತು ಅವರ ಅತಿಥೇಯರ ನಡುವೆ ನಯವಾದ ಸಂಬಂಧವಿತ್ತು. ಆದರೆ ಒಂದು ರಾತ್ರಿ ಮಿಸ್ಟರ್ ಬಾಲು ಮತ್ತು ಅವರ ಪತ್ನಿ ಶ್ರೀಲಾ ಪ್ರಭುಪಾದರಲ್ಲಿಗೆ ಬಂದು ರಾಧಾ ಮತ್ತು ಕೃಷ್ಣರ ರಾಸಲೀಲೆಯ ಬಗ್ಗೆ ದಯವಿಟ್ಟು ನಮಗೆ ಹೇಳಬೇಕೆಂದು ಅವರನ್ನು ಕೋರಿದರು. ರಾಸಲೀಲೆಯು ಅತ್ಯಂತ ಉನ್ನತವಾದ ಆಧ್ಯಾತ್ಮಿಕ ವಿಷಯವಾದ್ದರಿಂದ ಮುಕ್ತಾತ್ಮರಿಗೆ ಮಾತ್ರ ಅದು ಮೀಸಲಾದುದೆಂದು ಪ್ರಭುಪಾದರು ಉತ್ತರಿಸಿದರು. ಪ್ರಾಪಂಚಿಕ ಆಸೆಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು ಮಾತ್ರ ರಾಸಲೀಲೆಯನ್ನು ಆಲಿಸಲು ಅರ್ಹನೆಂದು ಅವರು ವಿವರಿಸಿದರು. ಇಲ್ಲ ಸ್ವಾಮೀಜಿ, ಮಿಸ್ಟರ್ ಬಾಲು ಒತ್ತಾಯಿಸಿದರು. ನಾನು ಮತ್ತು ನನ್ನ ಹೆಂಡತಿ ತುಂಬಾ ಆಸೆ ಪಟ್ಟಿದ್ದೇವೆ, ನೀವು ರಾಸಲೀಲೆಯನ್ನು ವಾಚಿಸಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಪ್ರಭುಪಾದರು ಮತ್ತೊಮ್ಮೆ ರಾಸ ನೃತ್ಯದ ಉದಾತ್ತ ಸ್ಥಿತಿಯನ್ನು ವರ್ಣಿಸಿ, ವ್ಯಕ್ತಿಯು ಪತ್ನಿ, ಕುಟುಂಬ, ಮನೆ, ಹಣ ಮುಂತಾದ ಎಲ್ಲಾ ಭೌತಿಕ ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದಾಗ ಮಾತ್ರ ಕೃಷ್ಣನ ರಾಸ ನೃತ್ಯದ ಬಗ್ಗೆ ಆಲಿಸಲು ಅರ್ಹತೆ ಗಳಿಸುತ್ತಾನೆಂದು ಪುನರುಚ್ಚರಿಸಿದರು. ಆಗ ಮಿಸ್ಟರ್ ಬಾಲು ಪ್ರಭುಪಾದರಿಗೆ ಕೈ ಮುಗಿದು ವಿನಮ್ರತೆಯಿಂದ ಮತ್ತೆ ಅದನ್ನೇ ಹೇಳಿದರು. ಸ್ವಾಮೀಜಿ, ನನ್ನ ಪತ್ನಿ ಮತ್ತು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ, ದಯವಿಟ್ಟು ರಾಸಲೀಲೆಯನ್ನು ವಾಚನ ಮಾಡಿ ಎಂದು ಮತ್ತೆ ಕೋರ್ತಾರವರು. ಆಗ ಪ್ರಭುಪಾದರು ಹೀಗೆಂದರು, ಸರಿ, ನೀವು ರಾಸಲೀಲೆಯನ್ನು ಆಲಿಸಲು ಅರ್ಹರಿರಬಹುದು, ಆದರೆ ಅದರ ಬಗ್ಗೆ ಮಾತನಾಡುವ ಅರ್ಹತೆ ನನಗಿದೆ ಎಂದು ನನಗೆ ಅನಿಸುವುದಿಲ್ಲ. ದಯವಿಟ್ಟು ಬೇರೆ ಯಾರನ್ನಾದರೂ ಕೇಳಿ ಅಂತ ಹೇಳ್ಬಿಡ್ತಾರೆ. ಸೊ ಪ್ರಭುಪಾದರು ಮದ್ರಾಸಿನ ವಿವಿಧ ಗಣ್ಯ ವ್ಯಕ್ತಿಗಳನ್ನು ಖಾಸಗಿಯಾಗಿ ಭೇಟಿಯಾದರು. ಸಮಾಜದ ನೇತಾರರು ಕೃಷ್ಣ ಪ್ರಜ್ಞೆಯನ್ನು ಅಂಗೀಕರಿಸಿದರೆ ಅನಂತರ ಅವರು ತಮ್ಮ ಉದಾಹರಣೆಯಿಂದ ಸಾಮಾನ್ಯ ಜನತೆಯಲ್ಲೂ ಕೃಷ್ಣ ಪ್ರಜ್ಞೆಯನ್ನು ಮೂಡಿಸುತ್ತಾರೆಂದು ಪ್ರಭುಪಾದರ ಇಂಗಿತವಾಗಿತ್ತು. ತಮ್ಮ ಗಣ್ಯ ಸಂದರ್ಶಕರೊಂದಿಗೆ ಎಂದೂ ಸಂಧಾನ ಮಾಡಿಕೊಳ್ಳದೆ ಅವರನ್ನೆಂದು ಹಾಡಿ ಕೊಂಡಾಡದೆ ಪ್ರಭುಪಾದರು ತಾವು ಭೇಟಿಯಾದವರೆಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನು ನೀಡಲು ಪ್ರಯತ್ನಿಸಿದರು. ಮದ್ರಾಸಿನ ರಾಜ್ಯಪಾಲರಾಗಿದ್ದ ಕೆ ಶಹಾ ಅವರನ್ನು ಪ್ರಭುಪಾದರು ಭೇಟಿಯಾದರು. ಶಹಾ ಕಟ್ಟ ಮಾಯವಾದಿ ಮತ್ತು ಶಂಕರಾಚಾರ್ಯರ ಅನುಯಾಯಿಯಾಗಿದ್ದರವರು. ಕೃಷ್ಣ ಪ್ರಜ್ಞೆಯನ್ನು ಅವರಿಗೆ ಬೋಧಿಸಲು ಪ್ರಭುಪಾದರು ತಾಳ್ಮೆಯಿಂದ ಪ್ರಯತ್ನಿಸಿದರು. ಆದರೆ ರಾಜ್ಯಪಾಲರು ತಮ್ಮದೇ ಆದ ತಾತ್ವಿಕ ಸಿದ್ಧಾಂತಗಳೊಂದಿಗೆ ಪ್ರಭುಪಾದರ ಮಾತಿಗೆ ಅಡ್ಡಿಯುಂಟು ಮಾಡ್ತಾ ಇದ್ರು. ಹೇಗೋ ಮಾಡಿ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ತಾವು ನೆರವಾಗಬೇಕೆಂದು ಪ್ರಭುಪಾದರು ಅವರನ್ನು ಕೇಳಿದಾಗ ರಾಜ್ಯಪಾಲನಾಗಿ ಏನು ಮಾಡಲು ತನ್ನಿಂದ ಸಾಧ್ಯವಿಲ್ಲವೆಂದು
ಏನು ಮಾಡಲು ತನ್ನಿಂದ ಸಾಧ್ಯವಿಲ್ಲವೆಂದು, ಏಕೆಂದರೆ ಎಲ್ಲವೂ ಮುಖ್ಯಮಂತ್ರಿಯ ಕೈಯಲ್ಲಿದೆ ಎಂದು ಅವರು ಉತ್ತರಿಸಿಬಿಟ್ರು. ಮದ್ರಾಸಿನಲ್ಲಿ ಒಬ್ಬ ಹಿರಿಯ ಪಂಡಿತರು ವಾಸವಾಗಿದ್ದರು. ಹಿಂದೆ ಅವರೊಬ್ಬ ರಾಜಕೀಯ ಮುಖಂಡರೂ ಆಗಿದ್ರು. ಅವರು ನಿರಾಕಾರವಾದದ ದೃಷ್ಟಿಯಿಂದ ಹಲವು ಪುಸ್ತಕಗಳನ್ನು ಮತ್ತು ವೈದಿಕ ದರ್ಶನದ ಭಾಷಾಂತರವನ್ನು ಅವರು ಪ್ರಕಟಿಸಿದ್ರು. ಪ್ರಭುಪಾದರು ಅವರನ್ನು ಭೇಟಿಯಾದ್ರು. ಆದರೆ ಆ ವ್ಯಕ್ತಿ ಪಾರ್ಶ್ವವಾಯು ಪೀಡಿತರಾಗಿದ್ರು. ಮಾತಿಲ್ಲದೆ ಮೈ ನಡುಗುತ್ತಾ ಕೂತಿರಲು ಮಾತ್ರ ಅವರಿಗೆ ಸಾಧ್ಯವಾಗ್ತಾ ಇತ್ತು. ಗೀತೆಯಲ್ಲಿ ಬರುವ ಸಾಕಾರ ಭಗವತ್ ತತ್ವವನ್ನು ಕುರಿತು ಪ್ರಭುಪಾದರು ಸ್ವಲ್ಪ ಹೊತ್ತು ಅವರೊಂದಿಗೆ ಮಾತನಾಡಿದರು. ಆ ವಯೋವೃದ್ಧ ಪಂಡಿತರು ತಮ್ಮ ಕಂಗಳಲ್ಲಿ ಮೂಡುತ್ತಿದ್ದ ಕಾಂತಿಯೊಂದಿಗೆ ಕೆಲವೊಮ್ಮೆ ಪ್ರತಿಸ್ಪಂದಿಸಿದರು. ಆದರೆ ಅರ್ಥವಾಗದ ಶಬ್ದಗಳನ್ನು ಬಾಯಿಂದ ಹೊರಡಿಸಲಷ್ಟೇ ಅವರಿಗೆ ಸಾಧ್ಯವಾಯಿತು. ಹಿಂದೆ ಆ ವ್ಯಕ್ತಿಯು ಮಾಡಿದ್ದ ಗೀತೆಯ ಅನುವಾದವನ್ನು ಪ್ರಭುಪಾದರು ಟೀಕಿಸಿದ್ದರು. ಏಕೆಂದರೆ ನನಗೆ ಶರಣಾಗತರಾಗಿ ಎಂದು ಕೃಷ್ಣನು ಹೇಳಿದ್ದಾನಾದರೂ ನಾವು ಕೃಷ್ಣನೆಂಬ ವ್ಯಕ್ತಿಗೆ ಶರಣಾಗತರಾಗಬೇಕಿಲ್ಲ. ಕೃಷ್ಣನಲ್ಲಿರುವ ನಿರಾಕಾರ ಶಾಶ್ವತ ತತ್ವಕ್ಕೆ ಶರಣಾಗತರಾಗಬೇಕು ಎಂದು ಆ ವ್ಯಕ್ತಿ ಘೋಷಿಸಿದ್ದರು. ಈ ಭೇಟಿಯು ಶ್ರೀಲ ಪ್ರಭುಪಾದರ ಮೇಲೆ ಗಾಢ ಪರಿಣಾಮ ಬೀರಿದಂತೆ ತೋರಿತು. ಇದಾದ ಹಲವು ದಿನಗಳವರೆಗೆ ಅವರು ಆಗಾಗ ಆ ವಯೋವೃದ್ಧ ಮಾಯವಾದಿ ಪಂಡಿತರು ಬಾಳುತ್ತಿದ್ದ ವನಸ್ಪತಿ ಸದೃಶ ಜಡ ಜೀವನವನ್ನು ಕುರಿತು ಪ್ರಸ್ತಾಪಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ಶ್ರೀ ರಾಜಗೋಪಾಲ್ಚಾರಿ ರಾಜಾಜಿ ಅವರನ್ನು ಸಹ ಭೇಟಿಯಾದರು. ರಾಜಾಜಿ ಸ್ವಾತಂತ್ರ್ಯ ನಂತರ ಭಾರತದ ಪ್ರಥಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಮಹಾತ್ಮ ಗಾಂಧಿಯವರ ಗೆಳೆಯರಾಗಿದ್ದ ರಾಜಾಜಿ ಒಬ್ಬ ಧಾರ್ಮಿಕ ರಾಜಕಾರಣಿಯಾಗಿ ಸಾರ್ವಜನಿಕರ ಭಾವನೆಗಳಲ್ಲಿ ಉನ್ನತ ಸ್ಥಾನ ಗಳಿಸಿದ್ದರು. ಅವರಿಗೆ 90ಕ್ಕೂ ಮೀರಿ ವಯಸ್ಸಾಗಿದ್ದರೂ ಸಹ ಅವರು ಚುರುಕಾಗಿದ್ರು. ಪ್ರಭುಪಾದರ ಆಂದೋಲನದೊಂದಿಗೆ ಅವರು ಸಹಾನುಭೂತಿ ಇತ್ತು. ಆದರೆ ಒಂದೇ ಒಂದು ಸಂದೇಹ ಅವರು ವ್ಯಕ್ತಪಡಿಸಿದರು. ಪ್ರಭುಪಾದರು ಒಂದು ಬೃಹತ್ ಸಂಸ್ಥೆಯನ್ನು ಸೃಷ್ಟಿಸಿರುವುದರಿಂದ ಅವರ ಶಿಷ್ಯರು ಕೃಷ್ಣನಿಗೆ ಬದಲಾಗಿ ಆ ಸಂಸ್ಥೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಂಡು ಬಿಡಬಹುದು. ಹಾಗಾದಲ್ಲಿ ಅವರು ತಮ್ಮ ಹಿಂದಿನದೇ ರೀತಿಯ ಭೌತಿಕವಾದ ಮತ್ತು ಸುಳ್ಳು ಸಮೀಕರಣದಲ್ಲಿ ಮತ್ತೆ ಬಿದ್ದಂತಾಗುವುದಿಲ್ಲವೇ? ಇದಕ್ಕೆ ಪ್ರಭುಪಾದರು, ಕೃಷ್ಣನು ಪರತತ್ವನಾದ್ದರಿಂದ ಕೃಷ್ಣ ಮತ್ತು ಕೃಷ್ಣನ ಸಂಸ್ಥೆ ಬೇರೆ ಬೇರೆಯಲ್ಲ. ಕೃಷ್ಣನ ಸಂಸ್ಥೆಯೊಂದಿಗೆ ಗುರುತಿಸಿಕೊಳ್ಳುವುದೆಂದರೆ ನೇರವಾಗಿ ಕೃಷ್ಣನೊಂದಿಗೆ ಗುರುತಿಸಿಕೊಂಡಂತೆ ಎಂದು ಉತ್ತರಿಸಿದರು. ಈ ಉತ್ತರದಿಂದ ರಾಜಾಜಿಯವರು ಸಂತುಷ್ಟರಾದರು. ಆರ್ಥಿಕ ಮಾತುಕತೆಯ ಬಳಿಕ ಮಿತ್ರರಿಬ್ಬರು ಪರಸ್ಪರ ಬೀಳ್ಕೊಂಡರು. ಮುಖ್ಯ ನ್ಯಾಯಾಧೀಶರಾದ ವೀರಸ್ವಾಮಿಯವರ ಮನೆಗೆ ಬರಲು ಪ್ರಭುಪಾದರಿಗೆ ಆಮಂತ್ರಣ ಬಂತು. ಅವರಿಬ್ಬರು ಗೆಳೆಯರಾದರು. ಮುಖ್ಯ ನ್ಯಾಯಾಧೀಶರು ತಮ್ಮನ್ನು ಆದಷ್ಟು ಬೇಗ ಕೃಷ್ಣ ಪ್ರಜ್ಞೆ ಆಂದೋಲನಕ್ಕೆ ಸೇರಿಸಿಕೊಳ್ಳಲು ಪ್ರಭುಪಾದರನ್ನು ಕೋರಿದರು. ಅವರು ಪ್ರಭುಪಾದರ ಅನುಯಾಯಿಗಳನ್ನು, ಅದರಲ್ಲೂ ವಿಶೇಷವಾಗಿ 3 ವರ್ಷದ ಬಾಲಕಿ ಸರಸ್ವತಿಯನ್ನು ಇಷ್ಟಪಟ್ಟರು. ಅವರು ಅವಳಿಗೆ 6 ಅಂಗುಲ ಎತ್ತರದ ಕೊಳಲು ನುಡಿಸುತ್ತಿರುವ ಕೃಷ್ಣನ ಬೆಳ್ಳಿಯ ಮೂರ್ತಿಯೊಂದನ್ನು ಕೊಟ್ಟರು. ಇನ್ನೊಂದು ಸಂಜೆ ಮಿಸ್ಟರ್ ವೀರಸ್ವಾಮಿಯವರು ಪ್ರಭುಪಾದರನ್ನು ಕಾಣಲು ಬಂದರು. ಆಗ ಪ್ರಭುಪಾದರು ಅಂತ ಬೆಳೆ ಬಾಳುವ ಬೆಳ್ಳಿಯ ಮೂರ್ತಿಯನ್ನು ಹೊಂದಿರಲು ಸರಸ್ವತಿ ತೀರಾ ಚಿಕ್ಕವಳೆಂದು, ಆದ್ದರಿಂದ ತಾವೇ ಅದನ್ನ ಇಟ್ಟುಕೊಂಡಿರುವುದಾಗಿಯೂ ಅವಳಿಗೆ ಇನ್ನೊಂದು ಅಂತಹದೇ ಮೂರ್ತಿಯನ್ನು ಕೊಡುವುದಾಗಿಯೂ ಅವರಿಗೆ ಹೇಳಿದರು. ಅವರು ಮಾತನಾಡುತ್ತಿರುವಾಗ ಸರಸ್ವತಿ ಆ ಕೊಠಡಿಯಕ್ಕೆ ಧಾವಿಸಿ ಬಂದಳು. ತನ್ನ ತಾಯಿಯ ಬಳಿಗೆ ಹೋಗಿ ಕೃಷ್ಣ ಕಾಣುತ್ತಿಲ್ಲ ಎಂದು ಅಳತೊಡಗಿದಳು. ಆಗ ಪ್ರಭುಪಾದರು ಅವಳನ್ನು ಬಳಿಗೆ ಕರೆದು ಹೇಳಿದರು, ಸರಸ್ವತಿ, ಕೃಷ್ಣನಲ್ಲಿ? ಆತಕ್ಕಂದಿದ್ದ ಸರಸ್ವತಿ ಉತ್ತರಿಸಿದಳು, ನನಗೆ ಗೊತ್ತಿಲ್ಲ, ಯಾರೋ ತೆಗೆದುಕೊಂಡಿದ್ದಾರೆ. ಪ್ರಭುಪಾದರು ಮತ್ತೆ ಕೇಳಿದರು, ಆದರೆ ಕೃಷ್ಣನಲ್ಲಿ? ಸರಸ್ವತಿ ಪುನರುಚ್ಚರಿಸಿದಳು, ನನಗೆ ಗೊತ್ತಿಲ್ಲ, ಅವನು ಆ ದಿಂಬಿನ ಕೆಳಗಿದ್ದಾನೆಯೇ? ಪ್ರಭುಪಾದರು ಸೂಚಿಸಿದರು. ಸರಸ್ವತಿಯು ಅವರು ತೋರಿಸಿದ ದಿಂಬಿನ ಬಳಿ ಓಡಿ ಅದನ್ನು ಮೇಲೆತ್ತಿ ನೋಡಿದಳು. ಆದರೆ ಕೃಷ್ಣ ಅಲ್ಲಿರಲಿಲ್ಲ. ಅವನು ಆ ಗೋಡೆಯ ಗೂಡಿನಲ್ಲಿದ್ದಾನೆಯೇ? ಪ್ರಭುಪಾದರು ಮತ್ತೆ ಕೇಳಿದರು. ಸರಸ್ವತಿಯು ಆ ಬಡುವಿನ ಕಡೆಗೆ ಓಡಿದಳು. ಅವಳ ನೋಟವು ಎಲ್ಲಾ ದಿಕ್ಕುಗಳಲ್ಲೂ ಹರಿದಾಡಿತು. ಭಕ್ತರ ಮುಖಗಳತ್ತ ನೋಡುತ್ತಾ, ಅವರ ಕೈಗಳತ್ತ ನೋಟ ಹಾಯಿಸುತ್ತಾ, ಅವರ ಬೆನ್ನುಗಳ ಹಿಂದೆ ಹುಡುಕಾಡುತ್ತಾ, ಎಲ್ಲೆಡೆ ಶೋಧಿಸುತ್ತಾ, ಕೃಷ್ಣ ಎಲ್ಲಿದ್ದಾನೆ ಎಂದು ಅವಳು ಅಂಗಲಾಚ ತೊಡಗಿದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಸರಸ್ವತಿಯನ್ನೇ ಗಮನವಿಟ್ಟು ನೋಡುತ್ತಾ ಪ್ರಭುಪಾದರು 6 ಮಂದಿ ಗೋಸ್ವಾಮಿಗಳ ಈ ಶ್ಲೋಕವನ್ನು ಪಠಿಸಿದರು. ಹೇ ರಾಧೆ ವ್ರಜದೇವಿಕೆ
ಚ ಲಲಿತೆ ಹೇ ನಂದಸೂನೋ ಕುತಃ. ಅನಂತರ ಅವರು ಹೇಳಿದರು, ಇದು ಗೋಸ್ವಾಮಿಗಳ ಭಾವಲಹರಿ. ಅವರೆಂದಿಗೂ ನಾನೀಗ ಭಗವಂತನನ್ನು ಕಂಡಿದ್ದೇನೆ, ನಾನೀಗ ಸಂತುಷ್ಟ ಎನ್ನುತ್ತಿರಲಿಲ್ಲ. ಬದಲಿಗೆ ರಾಧಾ ನೀನೆಲ್ಲಿರುವೆ, ಕೃಷ್ಣ ನೀನೆಲ್ಲಿರುವೆ, ನೀವೀಗ ಎಲ್ಲಿದ್ದೀರಿ, ಗೋವರ್ಧನಗಿರಿಯ ಮೇಲೋ ಅಥವಾ ಯಮುನಾ ನದಿಯ ದಡದಲ್ಲಿರುವ ಮರಗಳ ಕೆಳಗೋ ನೀವೆಲ್ಲಿರುವಿರಿ ಎನ್ನುತ್ತಿದ್ದರು. ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯ ಭಾವಲಹರಿಗಳನ್ನು ಅವರು ವ್ಯಕ್ತಪಡಿಸುತ್ತಿದ್ದರು. ಸರಸ್ವತಿಯ ಆತಂಕವು ಕಣ್ಣೀರಿನ ಮಟ್ಟವನ್ನು ಮುಟ್ಟಿತ್ತು. ಆಗ ಭಕ್ತರಲ್ಲೊಬ್ಬನು ಸುಳಿವು ನೀಡಿದನು, ಸರಸ್ವತಿ, ಕೃಷ್ಣನು ಎಲ್ಲಿದ್ದಾನೆ, ಯಾರ ಬಳಿ? ಸರಸ್ವತಿಯ ಕಣ್ಣುಗಳು ಅರಳಿದವು. ಅವಳು ಉದ್ಗರಿಸಿದಳು, ಕೃಷ್ಣನು ಪ್ರಭುಪಾದರ ಕೈಯಲ್ಲಿದ್ದಾನೆ. ಪ್ರಭುಪಾದರು ಕೃಷ್ಣನ ಮೂರ್ತಿಯನ್ನು ತಮ್ಮ ಮುಷ್ಟಿಯಲ್ಲಿ ಮುಚ್ಚಿಟ್ಟುಕೊಂಡಿದ್ದಾರೆಂದು ನಂಬಿಕೆಯಾಗಿ ಅವಳು ಪ್ರಭುಪಾದರ ಬಳಿಗೆ ಧಾವಿಸಿದಳು. ಪ್ರಭುಪಾದರು ತಮ್ಮ ಆಸನದ ಹಿಂದೆ ಕೈಯಿಟ್ಟು ಅಲ್ಲಿಟ್ಟಿದ್ದ ಅವಳ ಬೆಳ್ಳಿಯ ಕೃಷ್ಣನನ್ನೇ ಹೋಲುವ ಪುಟ್ಟ ಮೂರ್ತಿಯೊಂದನ್ನು ಹೊರತೆಗೆದರು. ಇಗೋ ಸರಸ್ವತಿ, ನಿನ್ನ ಕೃಷ್ಣ ಇಲ್ಲಿದ್ದಾನೆ. ಪ್ರಭುಪಾದರು ಹೇಳಿದರು. ಸರಸ್ವತಿಗೆ ದಿವ್ಯಾನಂದವಾಯಿತು. ಒಬ್ಬ ಪುಟ್ಟ ಹುಡುಗಿಯೊಂದಿಗೂ ಪ್ರಭುಪಾದರ ಭಕ್ತಿಭಾವದ ವಿನಿಮಯದ ಈ ದೃಶ್ಯವನ್ನು ಕಂಡು ಎಲ್ಲ ಭಕ್ತರು ಮೂಕ ವಿಸ್ಮಿತರಾದರು. ತಮ್ಮ ನೈಪುಣ್ಯದಿಂದ ಪ್ರಭುಪಾದರು ಕೃಷ್ಣನ ವಿರಹದ ಭಾವಲಹರಿಯನ್ನು ಅವಳಲ್ಲಿ ಮೂಡಿಸಿದ್ದರು. ಕೃಷ್ಣನಿಂದ ಬೇರ್ಪಟ್ಟಾಗಿನ ಮನಸ್ಥಿತಿಯ ಬಗ್ಗೆ ಅವರು ಮುಖ್ಯ ನ್ಯಾಯಾಧೀಶರಿಗೆ ತಮ್ಮ ವಿವರಣೆಯನ್ನು ಮುಂದುವರಿಸಿದರು. ಕೆಲವು ಧಾರ್ಮಿಕ ಮತ್ತು ಸಾಮಾಜಿಕ ವಾಗ್ವಾದಗಳು ಶತಮಾನಗಳಿಂದ ಮದ್ರಾಸನ್ನು ಒಡೆದಿದ್ದವು. ಮತ್ತೆ ಮತ್ತೆ ಪ್ರಭುಪಾದರು ಅವುಗಳ ಬಗ್ಗೆ ಮಾತಾಡಿದ್ದರು. ಆ ಸಂಘರ್ಷಗಳಲ್ಲಿ ಒಂದು ಬ್ರಾಹ್ಮಣರ ಮತ್ತು ಬ್ರಾಹ್ಮಣೇತರರ ನಡುವೆ ನಡೆದಿತ್ತು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ತಲತಲಾಂತರದಿಂದ ಪ್ರಮುಖ ಸಾಮಾಜಿಕ, ಧಾರ್ಮಿಕ ಮತ್ತು ಸರ್ಕಾರಿ ಹುದ್ದೆಗಳನ್ನು ತಮ್ಮ ಏಕಸ್ವಾಮ್ಯ ಮಾಡಿಕೊಂಡಿದ್ದರು. ಆದ್ದರಿಂದ ಬ್ರಾಹ್ಮಣೇತರರು ಒಂದು ಬಲಿಷ್ಠವಾದ ರಾಜಕೀಯ ವಿರೋಧ ಪಕ್ಷವನ್ನು ಕಟ್ಟಿಕೊಂಡು ಧಾರ್ಮಿಕ ಚಿತ್ರಗಳನ್ನು ನಿಷೇಧಿಸುವಂತಹ ಶಾಸನಗಳನ್ನು ಜಾರಿಗೆ ತಂದಿದ್ದರು. ಪವಿತ್ರವಾದ ರಾಮಾಯಣವನ್ನು ತಮ್ಮ ಲೌಕಿಕ ರಾಜಕೀಯ ದೃಷ್ಟಿಯಿಂದ ವಿಶ್ಲೇಷಿಸಿ ರಾಮನ ವಿಗ್ರಹವನ್ನು ಅನುಮಾನಿಸುವಂತೆ ಹೀನಾಯ ಅಪರಾಧಗಳನ್ನು ಅವರು ಮಾಡಿದ್ದರು. ಸಾಕಾ ಮಾತಾಜಿ? ಓಕೆ, ನೆಕ್ಸ್ಟ್ ಗಾಯತ್ರಿ ಆರ್ ಮಾತಾಜಿ ಓದಿ. ಕೃಷ್ಣ ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ತಮ್ಮ ಶಿಷ್ಯರೊಂದಿಗೆ ಮಾತನಾಡುತ್ತಾ ಶ್ರೀಲ ಪ್ರಭುಪಾದರು ಹೇಳಿದರು, ಮುಖ್ಯ ನ್ಯಾಯಾಧೀಶರು ಬ್ರಾಹ್ಮಣರಿರಬಹುದೇ? ನನಗೆ ಹಾಗೆ ತೋರುವುದಿಲ್ಲ. ಅವರು ಕ್ಷತ್ರಿಯರಿರಬಹುದು. ಆದರೆ ಆ ಬ್ರಾಹ್ಮಣರ ಮತ್ತು ಬ್ರಾಹ್ಮಣೇತರರ ನಡುವಿನ ಸಮಸ್ಯೆಯನ್ನು ನಾವು ಪೂರ್ತಿಯಾಗಿ ಬಗೆಹರಿಸಬಲ್ಲೆವೆಂದು ನೀವು ಅವರಿಗೆ ಹೇಳಬಹುದು. ಯಾರು ಬೇಕಾದರೂ ಬ್ರಾಹ್ಮಣನಾಗಲು ನಾವು ಸೌಲಭ್ಯ ಒದಗಿಸುತ್ತೇವೆ. ನಮ್ಮ ತತ್ವಗಳನ್ನು ಕೇವಲ ಅನುಸರಿಸಿದರಷ್ಟೇ ಸಾಕು, ನಾವು ಅವನನ್ನು ಬ್ರಾಹ್ಮಣನನ್ನಾಗಿಸುತ್ತೇವೆ. ಪ್ರಭುಪಾದರು ಮುಂದುವರಿಸಿದರು, ಕಲಿಯುಗದಲ್ಲಿ ದಾನವರು ಬ್ರಾಹ್ಮಣರಾಗಿ ಹುಟ್ಟುತ್ತಾರೆಂದು, ಹೀಗಾಗಿ ದೊಡ್ಡ ವಾಗ್ವಾದಗಳು ಶುರುವಾಗುವವೆಂದು ಶಾಸ್ತ್ರಗಳು ಹೇಳುತ್ತವೆ. ಬ್ರಾಹ್ಮಣರೆಂದು ತಮ್ಮನ್ನು ಕರೆದುಕೊಳ್ಳುವ ಈ ಮುಖಂಡರು ಪ್ರಜೆಗಳಿಗೆ ತೃಪ್ತಿ ನೀಡುತ್ತಿಲ್ಲ. ಆದ್ದರಿಂದ ಯಾರು ನಮ್ಮ 4 ನಿಯಂತ್ರಣ ತತ್ವಗಳನ್ನು ಅನುಸರಿಸುತ್ತಾನೋ, ಹರೇ ಕೃಷ್ಣ ಜಪವನ್ನು ಮಾಡುತ್ತಾನೋ ಮತ್ತು ವೈಷ್ಣವ ದೀಕ್ಷೆಯನ್ನು ಪಡೆಯುತ್ತಾನೋ ಅವನ ಬ್ರಾಹ್ಮಣನಾಗಬಹುದು. ಇದು ಇಡೀ ಸಮಸ್ಯೆಯನ್ನು ಬಗೆಹರಿಸುತ್ತದೆ. ಮುಖ್ಯ ನ್ಯಾಯಾಧೀಶರಾದ ವೀರಸ್ವಾಮಿಯವರನ್ನು ಬ್ರಾಹ್ಮಣರನ್ನಾಗಿ ಮಾಡುವುದರೊಂದಿಗೆ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದೆಂದು ಪ್ರಭುಪಾದರು ಹೇಳಿದರು. ಶ್ರೀಲ ಪ್ರಭುಪಾದರಿಂದ ದೀಕ್ಷೆ ಪಡೆಯಲು ತಾನು ಈಗಾಗಲೇ
ಕರ್ಸರ್ ತಂದಿಟ್ಟೆ. ಹೇಳ ದೀಕ್ಷೆ ಪಡೆಯಲು ತಾನು ಈಗಾಗಲೇ ಕಾತರನಾಗಿರುವುದಾಗಿ ಮಿಸ್ಟರ್ ವೀರಸ್ವಾಮಿಯವರು ಒಪ್ಪಿಕೊಂಡರು. ಆದರೆ ಟೀ ಕುಡಿಯುವುದನ್ನು ಬಿಡುವುದೊಂದೇ ಅವರ ದೊಡ್ಡ ಕಷ್ಟವಾಗಿತ್ತು. ಇದರ ಬಗ್ಗೆ ತಿಳಿದಾಗ ಪ್ರಭುಪಾದರು ನ್ಯಾಯಾಧೀಶರು ಟೀ ಕುಡಿಯುವುದನ್ನು ಬಿಡದಿದ್ದರೂ ಅಡ್ಡಿಯಿಲ್ಲ, ಅವರಿಗೆ ಈ ರಿಯಾಯಿತಿ ನೀಡಿ ಅವರನ್ನು ಅಂಗೀಕರಿಸುವುದಾಗಿ ಹೇಳಿದರು. ಪ್ರಭುಪಾದರು ಹೀನಕುಲ ಸಂಜಾತ ಪಾಶ್ಚಿಮಾತ್ಯರನ್ನು ಬ್ರಾಹ್ಮಣರನ್ನಾಗಿ ಮತಾಂತರಗೊಳಿಸುತ್ತಿರುವ ಬಗ್ಗೆ ಮದ್ರಾಸಿನ ಕೆಲವು ಜಾತಿ ಪ್ರಜ್ಞೆಯ ಬ್ರಾಹ್ಮಣರು ಟೀಕಿಸಿದರು. ಒಬ್ಬ ಮದ್ರಾಸಿ ಬ್ರಾಹ್ಮಣನ ಮನೆಯಲ್ಲಿ ಸೇರಿದ್ದ ಸಭೆಯಲ್ಲಿ ಅತಿಥಿಯೊಬ್ಬರು ಪ್ರಭುಪಾದರಿಗೆ, ಸ್ವಾಮಿ, ನಿಮ್ಮ ಶಿಷ್ಯರು ಸಂಸ್ಕೃತವನ್ನು ಸರಿಯಾಗಿ ಉಚ್ಚರಿಸುವುದಿಲ್ಲ, ಕೆಲವೊಮ್ಮೆ ಹರೇ ಕೃಷ್ಣ ಮಂತ್ರನ್ನು ಸಹ ಸರಿಯಾಗಿ ಹೇಳುವುದಿಲ್ಲ ಎಂದು ಕಟಿಕಿಯಾಡಿದರು. ಹೌದು, ಪ್ರಭುಪಾದ ಉತ್ತರಿಸಿದರು, ಅದಕ್ಕೆಂದೇ ನಾವಿಲ್ಲಿಗೆ ಬಂದಿರುವುದು. ನೀವು ಅವರಿಗೆ ಸರಿಯಾಗಿ ಕಲಿಸಬಲ್ಲಿರಿ ಎಂದೇ ನಿಮ್ಮ ಸಂಘ ಬಯಸುತ್ತಿರುವುದು. ದಕ್ಷಿಣ ಭಾರತದ ಇನ್ನೊಂದು ಬಹುಕಾಲದ ಒಳ ಜಗಳ ಶ್ರೀಲ ಪ್ರಭುಪಾದರಿಗೆ ಎದುರಾಯಿತು. ಶಿವನ ಅನುಯಾಯಿಗಳಾದ ಶೈವರ ಮತ್ತು ವಿಷ್ಣುವಿನ ಅನುಯಾಯಿಗಳಾದ ವೈಷ್ಣವರ ನಡುವಿನ ಬದ್ಧ ವೈರವೇ ಅದಕ್ಕೆ ಕಾರಣವಾಯಿತು. ಶೈವರು ಕ್ರಮೇಣ ನಿರಾಕಾರ ತತ್ವವನ್ನು ಸಮರ್ಥಿಸಿ ಭಗವಂತನೆಂದರೆ ಶಿವ, ಕೃಷ್ಣ ಇತ್ಯಾದಿ ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುವ ನಿರಾಕಾರ ತತ್ವವೆಂದು ಘೋಷಿಸಿದರು. ಆದರೆ ಅಂತಿಮವಾಗಿ ಎಲ್ಲ ರೂಪಗಳು ಒಂದೇ ಎಂದ ಬಳಿಕ ಯಾವ ದೇವರು ಅತ್ಯುತ್ತಮ ಎಂಬ ಬಗ್ಗೆ ಹೊಡೆದಾಡುವುದು ಅಲ್ಪತನ ಮತ್ತು ಬಾಲಿಶವಾಗಿತ್ತು. ಪ್ರಭುಪಾದರ ಶಿಷ್ಯರಿಗೆ ಈ ಜಿಜ್ಞಾಸೆಯ ಜೊತೆ ವ್ಯವಹರಿಸುವುದು ಕಷ್ಟವಾಗಿ ತೋರಿತು. ಒಮ್ಮೆ ಗಿರಿರಾಜನು ಮಿಸ್ಟರ್ ರಾಮಕೃಷ್ಣ ಎಂಬ ಒಬ್ಬ ಶ್ರೀಮಂತ ಶೈವನೊಂದಿಗೆ ವಾದಕ್ಕಿಳಿದಾಗ ಇಬ್ಬರು ಘಾಸಿಗೊಂಡ ಮನಸ್ಸುಗಳೊಂದಿಗೆ ಬೇರ್ಪಟ್ಟಿದ್ದರು. ಆದರೆ ಮದ್ರಾಸಿನಲ್ಲಿ ಇತರರನ್ನು ಗಿರಿರಾಜನು ಭೇಟಿಯಾದಾಗ ಅವರೆಲ್ಲ, ಮಿಸ್ಟರ್ ರಾಮಕೃಷ್ಣ ಅವರನ್ನು ನೀವು ಭೇಟಿಯಾಗಿದ್ದೀರಾ? ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮುಖಂಡರು ಎಂದು ಹೇಳಿದರು. ಗಿರಿರಾಜನ್ಗೆ ತಬ್ಬಿಬ್ಬಾಯಿತು. ಮಿಸ್ಟರ್ ರಾಮಕೃಷ್ಣ ಅವರ ಸ್ನೇಹವನ್ನು ಗೆಲ್ಲಲು ಮತ್ತೊಂದು ಪ್ರಯತ್ನ ಮಾಡಬೇಕೆಂದು ಅವನು ನಿರ್ಧರಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಆರ್ಕೋಡಿಕಲ್ ಓದಿ. ಅವರಿಬ್ಬರ ನಡುವೆ ಮತ್ತೆ ಮಾತುಕತೆಯಾಯಿತು. ಆದರೆ ಅವರು ಅತೃಪ್ತರಾಗಿಯೇ ಉಳಿದರು. ಬಳಿಕ ಗಿರಿರಾಜನು ಈ ವಿಷಯವನ್ನು ಪ್ರಭುಪಾದರಿಗೆ ತಿಳಿಸಿ ಅವರೇ ಸ್ವತಃ ಮಿಸ್ಟರ್ ರಾಮಕೃಷ್ಣ ಅವರನ್ನು ಭೇಟಿಯಾಗಲು ಸಾಧ್ಯವೇ ಎಂದು ಕೇಳಿದನು. ಪ್ರಭುಪಾದರು ಒಪ್ಪಿದರು. ಅವರು ಭೇಟಿಯಾದಾಗ ಮಿಸ್ಟರ್ ರಾಮಕೃಷ್ಣ ಮಾತನ್ನು ಹೀಗೆ ಪ್ರಾರಂಭಿಸಿದರು. ಸ್ವಾಮೀಜಿ, ಕೃಷ್ಣನ ಬಗ್ಗೆ ಭಕ್ತಿ ಮತ್ತು ಶಿವನ ಬಗ್ಗೆ ಭಕ್ತಿಯನ್ನು ಕುರಿತು ನಮ್ಮ ನಡುವೆ ಚರ್ಚೆಗಳಾಗುತ್ತಿವೆ. ನಿಮ್ಮ ಅಭಿಪ್ರಾಯವೇನು? ಯಾರು ಹೆಚ್ಚು ಶ್ರೇಷ್ಠರು, ಕೃಷ್ಣನೋ ಶಿವನೋ? ಪ್ರಭುಪಾದರು ಉತ್ತರಿಸಿದರು, ಭಕ್ತಿ ಎಂಬ ಪದವು ವಾಸ್ತವವಾಗಿ ಶಿವಪೂಜೆಗೆ ಹೊಂದುವುದಿಲ್ಲ. ಭಕ್ತಿ ಅಂದರೆ ಯಾವುದೇ ಪ್ರಾಪಂಚಿಕ ಆಸೆಗಳಿಲ್ಲದ ಸೇವೆ. ಆದರೆ ಪೂಜೆಯು ಫಲಾಪೇಕ್ಷೆಯಿಂದ ಮಾಡಿದ ಭಕ್ತಿ ಸೇವೆಯಾಗಿರುತ್ತೆ. ಆದ್ದರಿಂದ ಭಕ್ತಿಯು ಕೃಷ್ಣನಿಗೆ ಮಾತ್ರ ಸಲ್ಲುವಂತಹ ಪದ. ಆದರೆ ಶಿವಭಕ್ತನಾಗಿದ್ದು ಯಾವುದೇ ಪ್ರಾಪಂಚಿಕ ಲಾಭದ ಆಸೆ ಇಲ್ಲದೆ ಕೇವಲ ಭಕ್ತಿಯಿಂದಲೇ ಶಿವನನ್ನು ಪೂಜಿಸಲು ಸಾಧ್ಯವಿಲ್ಲವೇ? ಮಿಸ್ಟರ್ ರಾಮಕೃಷ್ಣ ಕೇಳಿದರು. ಸಾಧ್ಯವಿರಬಹುದು, ಪ್ರಭುಪಾದರು ಉತ್ತರಿಸಿದರು. ಆದರೆ ಸಾಮಾನ್ಯವಾಗಿ ಆಗಿರುವುದಿಲ್ಲ. ಯಾರಾದರೂ ಹೆಂಡದ ಅಂಗಡಿಗೆ ಹೋದರೆ ಅವನು ಕುಡಿಯಲೆಂದೇ ಅಲ್ಲಿಗೆ ಹೋಗುತ್ತಿದ್ದಾನೆಂದು ನಾವು ಸಾಮಾನ್ಯವಾಗಿ ತಿಳಿಯುತ್ತೇವೆ. ಕೆಲವೊಮ್ಮೆ ಅದು ಸುಳ್ಳಿರಬಹುದು. ಗೋಪ್ಯರು ಕಾತ್ಯಾಯಿನಿ ದೇವಿಗೆ ಪೂಜೆ ಸಲ್ಲಿಸಿದ್ದನ್ನು ಪ್ರಭುಪಾದರು ಉದಾಹರಣೆಯಾಗಿ ಕೊಟ್ಟರು. ಗೋಪ್ಯರು ಪೂಜೆ ಸಲ್ಲಿಸಿದ್ದು ಯಾವುದೇ ಭೌತಿಕ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಕೃಷ್ಣನ ಬಗ್ಗೆ ಭಕ್ತಿಯನ್ನು ಹೊಂದಲು ಕಾರಣವಾಗಿ. ಅದೇ ರೀತಿ ಕೃಷ್ಣನ ಸೇವೆಗೆ ಗುರಿಯೊಂದಿಗೆ ಯಾರಾದರೂ ಶಿವನನ್ನು ಪೂಜಿಸಿದರೆ ಅದು ಭಕ್ತಿಯಾಗುತ್ತದೆ. ಆದರೆ ಸಾಮಾನ್ಯವಾಗಿ ಜನರು ಪ್ರಾಪಂಚಿಕ ಲಾಭದ ಉದ್ದೇಶದಿಂದ ಶಿವನ ಬಳಿ ಹೋಗುತ್ತಾರೆ. ಈ ಅಂಶಗಳ ಬಗ್ಗೆ ವಾದಿಸುವ ಅಭಿಲಾಷೆ ಮಿಸ್ಟರ್ ರಾಮಕೃಷ್ಣ ಅವರಿಗಿದ್ದರೂ ಸಹ ಪ್ರಭುಪಾದರ ಉತ್ತರದಿಂದ ಅವರಿಗೆ ತೃಪ್ತಿಯಾಯಿತು. ಮದ್ರಾಸಿನಲ್ಲಿ ಶ್ರೀಲ ಪ್ರಭುಪಾದರ ತೀವ್ರ
ವಾಗ್ವಾದವಿದ್ದದ್ದು ಸ್ಮಾರ್ತ ಬ್ರಾಹ್ಮಣರ, ಮಾಯಾವಾದಿಗಳ ಅಥವಾ ಶೈವರ ಜೊತೆಗಲ್ಲ, ಬದಲಾಗಿ ತಮ್ಮವರೇ ಆದ ದೈವ ಸಹೋದರರೊಂದಿಗೆ. ಅವರಲ್ಲಿ ಕೆಲವರು ಶ್ರೀಲ ಪ್ರಭುಪಾದರನ್ನು ತಮ್ಮ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಪರವಾಗಿ ಪಶ್ಚಿಮ ದೇಶಗಳಲ್ಲಿ ಅಸದೃಶ ಪ್ರಚಾರ ಮಾಡಿದ್ದಕ್ಕಾಗಿ ಮೆಚ್ಚಿಕೊಂಡಿದ್ದರು. ಆದರೆ ಇನ್ನು ಕೆಲವರು ಪ್ರಭುಪಾದರ ಬಗ್ಗೆ ಮಾತ್ಸರ್ಯ ಹೊಂದಿದ್ದರು. ಇಂತಹ ಹೊಟ್ಟೆ ಕಿಚ್ಚಿನ ದೈವ ಸಹೋದರನೊಬ್ಬನು ಮದ್ರಾಸಿನಲ್ಲಿ ಶ್ರೀಲ ಪ್ರಭುಪಾದರಿಗೆ ಹೀಗೆ ಪತ್ರ ಬರೆದನು. ಮೇಲೆ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಮಾತಾಜಿ ನಾಳೆ ಓದ್ತೀನಿ. ಲಕ್ಷ್ಮೀ PM ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಗೌರವಾನ್ವಿತ ಸ್ವಾಮೀಜಿಯವರೇ, 12ನೇ ತಾರೀಕು ರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ತಾವು ಭಕ್ತಿಯ ಬಗ್ಗೆ ನೀಡಿದ ಪ್ರವಚನವನ್ನು ನಾನು ಆಲಿಸಿದೆ. ನನ್ನಲ್ಲಿ ಈ ಕೆಲವು ಸಂದೇಹಗಳು ತುಂಬಿವೆ. ತಮ್ಮ ಶಿಷ್ಯರು ಹರೇ ಕೃಷ್ಣ ಮಂತ್ರವನ್ನು ಪಠಿಸುತ್ತಾ ನರ್ತಿಸುತ್ತಾರೆ. ಚೈತನ್ಯ ಮಹಾಪ್ರಭುಗಳ ಹಾಗೆ ಅವರೂ ಸಹ ನಿಜವಾಗಿಯೂ ದೈವೋನ್ಮಾದ ಭರಿತರೆ. ಸ್ವಾಮೀಜಿಯವರಾದ ತಾವು ನಿಜವಾಗಿಯೂ ತಮ್ಮ ಅಹಂಕಾರದಿಂದ ಮುಕ್ತರಾಗಿದ್ದೀರಾ? ಆಗಿದ್ದಲ್ಲಿ ನಾನು ಸವಾಲು ಹಾಕುತ್ತೇನೆ ಎಂದು ತಾವು ಹೇಳಿದ್ದೇಕೆ? ನಾನು, ನನ್ನ ಎಂಬ ಪದಗಳು ತಮ್ಮ ಬಾಯಿಂದ ಸದಾ ಹೊರಬರುವುದೇಕೆ? ನಿಜವಾದ ಯೋಗಿಯಂತಲ್ಲದೆ ತಾವೇಕೆ ಮೆತ್ತೆಯನ್ನು ಬಳಸುತ್ತೀರಿ? ಚೈತನ್ಯ ಮಹಾಪ್ರಭುಗಳು ಮೆತ್ತೆಗಳನ್ನು ಬಳಸುತ್ತಿದ್ದರೆ ತಾವೇಕೆ ಉಂಗುರ ಮತ್ತು ಬಂಗಾರದ ಕೈ ಗಡಿಯಾರಗಳನ್ನು ತೊಡುತ್ತೀರಿ? ತಾವು ಭೌತಿಕ ಬಂಧನಗಳಿಂದ ಮುಕ್ತರಾಗಿಲ್ಲವೇ? ತಾವು ಗೌಡಿಯ ಮಠದಲ್ಲಿರುವ ಕೃಷ್ಣ ಚೈತನ್ಯ ಪ್ರಭುವಿನ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ? ಇಲ್ಲವಾದರೆ ಏಕೆ? ಪರಿಶುದ್ಧ ವೈಷ್ಣವ ಪಂಥವು ಅಲ್ಲಿ ನೆಲೆಗೊಂಡಿದೆ. ಸಾಧು ಸಜ್ಜನರಾದ ಸ್ವಾಮೀಜಿಗಳು ಕೃಷ್ಣನೊಂದಿಗೆ ಅಲ್ಲಿ ವಾಸಿಸುತ್ತಿದ್ದಾರೆ. ನಿಮ್ಮ ಗಂಟಲಿನಿಂದ ಮಧುರವಾದ ಧ್ವನಿಗೆ ಬದಲಾಗಿ ಕರ್ಕಶವಾದ ದಿವ್ಯ ಗುಣವಿಲ್ಲದ ಶಬ್ದ ಹೊರಬರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ದೈವತ್ವ ಇದೆಯೇ? ನನಗಂತೂ ಸಂದೇಹ. ನಿಮ್ಮ ಪ್ರವಚನವನ್ನು ಕೇಳಿ ಜಿಗುಪ್ಸೆಗೊಂಡ ಇಂತಹ ಅತ್ಯಂತ ವಿಷಪೂರಿತ ಪತ್ರದಿಂದ ಶ್ರೀಲ ಪ್ರಭುಪಾದರಿಗೆ ಆಶ್ಚರ್ಯ ಮತ್ತು ನೋವಾದರೂ ತಮ್ಮ ದೈವ ಸೋದರರ ನಿಂದೆ ಮತ್ತು ಹೀಯಾಳಿಕೆಗಳು ಅವರಿಗೆ ರೂಢಿಯಾಗಿದ್ದವು. ತಮ್ಮ ಶಿಷ್ಯರು ಇಂತಹ ದೈವ ಸೋದರರೊಂದಿಗೆ ಹೊಡೆದಾಟಕ್ಕೆ ಇಳಿಯುವುದನ್ನು ಅವರು ನಿಷೇಧಿಸಿದ್ದರು. ಅವರಿಂದ ದೂರವಿದ್ದು ಬಿಡಿ ಸಾಕು ಎಂದಿದ್ದರು. ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಸಾರವನ್ನು ಟೀಕಿಸುವವರು ನಿಷ್ಪ್ರಯೋಜಕರು. ನಾವು ಮುನ್ನುಗ್ಗುವುದು ನಿಜ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ ಎಂದು ಅವರು ಹೇಳುತ್ತಿದ್ದರು. ಇಂತಹ ವಿಷಪೂರಿತ ಪತ್ರಕ್ಕೆ ತದ್ವಿರುದ್ಧವಾಗಿ ಶ್ರೀಲ ಪ್ರಭುಪಾದರ ದೈವ ಸೋದರರಲ್ಲಿ ಒಬ್ಬರಾದ ತ್ರಿದಂಡಿ ಸ್ವಾಮಿ BV ಪುರಿ ಮಹಾರಾಜರಿಂದ ಒಂದು ಪತ್ರ ಬಂದಿತು. ಪ್ರಭುಪಾದರು ಪುರಿ ಮಹಾರಾಜ ಎಂದು ಕರೆಯುತ್ತಿದ್ದ ಆ ಸ್ವಾಮೀಜಿಯು ಮದ್ರಾಸು ಮತ್ತು ಕಲ್ಕತ್ತಗಳ ನಡುವೆ ಬಂಗಾಳ ಕೊಳ್ಳಿ ಕಡಲ ತೀರದ ಮೇಲಿನ ವಿಶಾಖಪಟ್ಟಣದಲ್ಲಿ ಒಂದು ಸಣ್ಣ ಆಶ್ರಮವನ್ನು ಹೊಂದಿದ್ದರು. ಮದ್ರಾಸಿನಿಂದ ಪ್ರಭುಪಾದರು ಕಲ್ಕತ್ತಾಗೆ ಹೋಗಲಿದ್ದಾರೆಂದು ತಿಳಿದು ತಮ್ಮ ಆಶ್ರಮಕ್ಕೆ ಭೇಟಿ ನೀಡಬೇಕೆಂದು ಪುರಿ ಮಹಾರಾಜರು ಅವರಿಗೆ ಆಹ್ವಾನ ನೀಡಿದ್ದರು. ತಮ್ಮ ಚರಣ ಕಮಲಗಳಿಗೆ ಸಹಸ್ರ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಈ ಪತ್ರವನ್ನು ತಮ್ಮ ಕರುಣಾಪೂರ್ಣ ಅವಗಾಹನೆಗಾಗಿ ಬರೆಯುತ್ತಿದ್ದೇನೆ. ಪರಮ ಪೂಜ್ಯರಾದ ತಮ್ಮ ದರ್ಶನ ಭಾಗ್ಯಕ್ಕಾಗಿ ವಿಶಾಖಪಟ್ಟಣದ ಪುರಜನರು ಕಾತರರಾಗಿದ್ದಾರೆ. ತಮ್ಮ ಪವಿತ್ರ ತುಟಿಗಳಿಂದ ಸಂಕೀರ್ತನೆ ಮತ್ತು ದೇವ ಸಂದೇಶಗಳನ್ನು ಆಲಿಸಲು ನಾವು ಅತ್ಯಂತ ಹರ್ಷಭರಿತರು ಉತ್ಕಂಠಿತರು ಆಗಿದ್ದೇವೆ. ಸಂಕೀರ್ತನೆಯ ಆಂದೋಲನವು ಮದ್ರಾಸಿನಲ್ಲಿ ಸಹಸ್ರಾರು ಜನರನ್ನು ಆಕರ್ಷಿಸುತ್ತಿದೆ ಎಂದು ನನಗೆ ಭರವಸೆ ಇದೆ. ಮತ್ತೊಮ್ಮೆ ಸಕಲ ವೈಷ್ಣವರಿಗೂ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ದಾಸನಾಗಿ ಉಳಿಯಲು ಬಯಸುವ BV ಪುರಿ.
ಮೇಲೆ ಹರೇ ಕೃಷ್ಣ ಮಾಡ್ತೀನಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಇಪ್ಪತ್ತೇಳು. ಎಪ್ಪತ್ತಾರು. ಚಿತ್ರಮೋಹಿನಿ ಮಾತಾಜಿ ಇಲ್ಲವಾ? ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿಯನ್ನೇ ಗಮನವಿಟ್ಟು ನೋಡುತ್ತಾ ಪ್ರಭುಪಾದರು ಅದು 6 ಮಂದಿ ಗೋಸ್ವಾಮಿಗಳ ಈ ಶ್ಲೋಕವನ್ನು ಪಠಿಸಿದರು. ಹೇ ರಾಧೆ ವ್ರಜ ದೇವಿಕೆ ಚಾಲಲಿತೆ ಹೇ ನಂದ ಸುನೋ ಕುತಃ. ಅನಂತರ ಅವರು ಹೇಳಿದರು, ಇದು ಗೋಸ್ವಾಮಿಗಳ ಭಾವಲಹರಿ. ಅವರೆಂದಿಗೂ ನಾನೀಗ ಭಗವಂತನನ್ನು ಕಂಡಿದ್ದೇನೆ, ನಾನೀಗ ಸಂತುಷ್ಟ ಎನ್ನುತ್ತಿರಲಿಲ್ಲ. ಬದಲಿಗೆ ರಾಧಾ ನೀನೆಲ್ಲಿರುವೆ, ಕೃಷ್ಣ ನೀನೆಲ್ಲಿರುವೆ, ನೀವೀಗ ಎಲ್ಲಿದ್ದೀರಿ, ಗೋವರ್ಧನಗಿರಿಯ ಮೇಲೋ ಅಥವಾ ಯಮುನಾ ನದಿಯ ದಡದಲ್ಲಿರುವ ಮರಗಳ ಕೆಳಗೋ ನೀವೆಲ್ಲಿರುವಿರಿ ಎನ್ನುತ್ತಿದ್ದರು. ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯ ಭಾವಲಹರಿಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಸರಸ್ವತಿಯ ಆತಂಕವು ಕಣ್ಣೀರಿನ ಮಟ್ಟವನ್ನು ಮುಟ್ಟಿತು. ಆಗ ಭಕ್ತರಲ್ಲೊಬ್ಬನು ಸುಳಿವು ನೀಡಿದನು, ಸರಸ್ವತಿ, ಕೃಷ್ಣನು ಎಲ್ಲಿದ್ದಾನೆ, ಯಾರ ಬಳಿ? ಸರಸ್ವತಿಯ ಕಣ್ಣುಗಳು ಅರಳಿದವು. ಅವಳು ಉದ್ಗರಿಸಿದಳು, ಕೃಷ್ಣನು ಪ್ರಭುಪಾದರ ಕೈಯಲ್ಲಿದ್ದಾನೆ. ಪ್ರಭುಪಾದರು ಕೃಷ್ಣನ ಮೂರ್ತಿಯನ್ನು ತಮ್ಮ ಮುಷ್ಟಿಯಲ್ಲಿ ಮುಚ್ಚಿ ಇಟ್ಟುಕೊಂಡಿದ್ದಾರೆಂದು ನಂಬಿಕೆಯಾಗಿ ಅವಳು ಪ್ರಭುಪಾದರ ಬಳಿಗೆ ಧಾವಿಸಿದಳು. ಪ್ರಭುಪಾದರು ತಮ್ಮ ಆಸನದ ಹಿಂದೆ ಕೈಯಿಟ್ಟು ಅಲ್ಲಿಟ್ಟಿದ್ದ ಅವಳ ಬೆಳ್ಳಿಯ ಕೃಷ್ಣನನ್ನೇ ಹೋಲುವ ಪುಟ್ಟ ಮೂರ್ತಿಯೊಂದನ್ನು ಹೊರತೆಗೆದರು. ಇಗೋ ಸರಸ್ವತಿ, ನಿನ್ನ ಕೃಷ್ಣ ಇಲ್ಲಿದ್ದಾನೆ. ಪ್ರಭುಪಾದರು ಹೇಳಿದರು ಹೀಗೆ. ಸರಸ್ವತಿಗೆ ದಿವ್ಯಾನಂದವಾಯಿತು. ಒಬ್ಬ ಪುಟ್ಟ ಹುಡುಗಿಯೊಂದಿಗೆ ಪ್ರಭುಪಾದರ ಭಕ್ತಿ ಭಾವದ ವಿನಿಮಯದ ಈ ದೃಶ್ಯವನ್ನು ಕಂಡು ಎಲ್ಲಾ ಭಕ್ತರು ಮೂಕ ವಿಸ್ಮಿತರಾದರು. ತಮ್ಮ ನೈಪುಣ್ಯದಿಂದ ಪ್ರಭುಪಾದರು ಕೃಷ್ಣನ ವಿರಹದ ಭಾವಲಹರಿಯನ್ನು ಅವಳಲ್ಲಿ ಮೂಡಿಸಿದ್ದರು. ಕೃಷ್ಣನಿಂದ ಬೇರ್ಪಟ್ಟಾಗಿನ ಮನಸ್ಥಿತಿಯ ಬಗ್ಗೆ ಅವರು ಮುಖ್ಯ ನ್ಯಾಯಾಧೀಶರಿಗೆ ತಮ್ಮ ವಿವರಣೆಯನ್ನು ಮುಂದುವರಿಸಿದರು. ಕೆಲವು ಧಾರ್ಮಿಕ ಮತ್ತು ಸಾಮಾಜಿಕ ವಾಗ್ವಾದಗಳು ಶತಮಾನಗಳಿಂದ ಮದ್ರಾಸನ್ನು ಒಡೆದಿದ್ದವು. ಮತ್ತೆ ಮತ್ತೆ ಪ್ರಭುಪಾದರು ಅವುಗಳ ಬಗ್ಗೆ ಮಾತಾಡ್ತಾ ಇದ್ರು. ಈ ಸಂಘರ್ಷಣೆಗಳಲ್ಲಿ ಒಂದು ಬ್ರಾಹ್ಮಣರ ಮತ್ತು ಬ್ರಾಹ್ಮಣೇತರರ ನಡುವೆ ನಡೆದಿತ್ತು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರು ತಲತಲಾಂತರದಿಂದ ಪ್ರಮುಖ ಸಾಮಾಜಿಕ, ಧಾರ್ಮಿಕ ಮತ್ತು ಸರ್ಕಾರಿ ಹುದ್ದೆಗಳನ್ನು ತಮ್ಮ ಏಕಸೌಮ್ಯ ಮಾಡಿಕೊಂಡಿದ್ರು. ಆದ್ದರಿಂದ ಬ್ರಾಹ್ಮಣೇತರರು ಒಂದು ಬಲಿಷ್ಠವಾದ ರಾಜಕೀಯ ವಿರೋಧ ಪಕ್ಷವನ್ನು ಕಟ್ಟಿಕೊಂಡು ಧಾರ್ಮಿಕ ಚಿತ್ರಗಳನ್ನು ನಿಷೇಧಿಸುವಂತ ಶಾಸನಗಳನ್ನು ಜಾರಿಗೆ ತಂದಿದ್ದರು. ಪವಿತ್ರವಾದ ರಾಮಾಯಣವನ್ನು ತಮ್ಮ ಲೌಕಿಕ ರಾಜಕೀಯ ದೃಷ್ಟಿಯಿಂದ ವಿಶ್ಲೇಷಿಸಿ ರಾಮನ ವಿಗ್ರಹವನ್ನು ಅವಮಾನಿಸುವಂತಹ ಹೀನಾಯ ಅಪರಾಧಗಳನ್ನು ಅವರು ಮಾಡಿದ್ರು. ತಮ್ಮ ಶಿಷ್ಯರೊಂದಿಗೆ ಮಾತನಾಡುತ್ತಾ ಶ್ರೀಲ ಪ್ರಭುಪಾದರು ಹೇಳಿದರು, ಮುಖ್ಯ ನ್ಯಾಯಾಧೀಶರು ಬ್ರಾಹ್ಮಣರಿರಬಹುದೇ? ನನಗೆ ಹಾಗೆ ತೋರುವುದಿಲ್ಲ. ಅವರು ಕ್ಷತ್ರಿಯರಿರಬಹುದೇ? ಆದರೆ ಆ ಬ್ರಾಹ್ಮಣರು ಮತ್ತೆ ಬ್ರಾಹ್ಮಣೇತರರ ನಡುವಿನ ಸಮಸ್ಯೆಯನ್ನು ತಾವು ಪೂರ್ತಿಯಾಗಿ ಬಗೆಹರಿಸಬಲ್ಲೆವೆಂದು ನೀವು ಈಗ ಅವರಿಗೆ ಹೇಳ್ಬಹುದು. ಯಾರು ಬೇಕಾದರೂ ಬ್ರಾಹ್ಮಣನಾಗಲು ನಾವು ಸೌಲಭ್ಯ ಒದಗಿಸುತ್ತೇವೆ. ನಮ್ಮ ತತ್ವಗಳನ್ನು ಕೇವಲ ಅನುಸರಿಸಿದರಷ್ಟೇ ಸಾಕು, ನಾವು ಅವನನ್ನು ಬ್ರಾಹ್ಮಣನಾಗಿಸುತ್ತೇವೆ. ಪ್ರಭುಪಾದರು ಹೀಗೆ ಮುಂದುವರಿಸಿದರು. ಕಲಿಯುಗದಲ್ಲಿ ದಾನವರು ಬ್ರಾಹ್ಮಣರಾಗಿ ಹುಟ್ಟುತ್ತಾರೆಂದು, ಹೀಗಾಗಿ ದೊಡ್ಡ ವಾಗ್ವಾದಗಳು ಶುರುವಾಗುವುದೆಂದು ಶಾಸ್ತ್ರಗಳು ಹೇಳುತ್ತವೆ. ಬ್ರಾಹ್ಮಣರೆಂದು ತಮ್ಮನ್ನು ಕರೆದುಕೊಳ್ಳುವ ಈ ಮುಖಂಡರು ಪ್ರಜೆಗಳಿಗೆ ತೃಪ್ತಿ ನೀಡುತ್ತಿಲ್ಲ. ಆದ್ದರಿಂದ ಯಾರು ನಮ್ಮ 4 ನಿಯಂತ್ರಣ ತತ್ವಗಳನ್ನು ಅನುಸರಿಸುತ್ತಾನೋ, ಹರೇ ಕೃಷ್ಣ ಜಪವನ್ನು ಮಾಡುತ್ತಾನೋ ಮತ್ತು ವೈಷ್ಣವ ದೀಕ್ಷೆಯನ್ನು ಪಡೆಯುತ್ತಾನೋ ಅವನು ಬ್ರಾಹ್ಮಣನಾಗಬಹುದು. ಇದು ಇಡೀ ಸಮಸ್ಯೆಯನ್ನೇ ಬಗೆಹರಿಸುತ್ತದೆ. ಮುಖ್ಯ ನ್ಯಾಯಾಧೀಶರಾದ ವೀರಸ್ವಾಮಿಯವರು ಬ್ರಾಹ್ಮಣರಾಗಿ ಮಾಡುವುದರೊಂದಿಗೆ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಎಂದು ಪ್ರಭುಪಾದರು ಹೇಳಿದರು. ಶ್ರೀಲ ಪ್ರಭುಪಾದರಿಂದ ದೀಕ್ಷೆ ಪಡೆಯಲು ತಾನು ಈಗಾಗಲೇ ಕಾತರನಾಗಿರುವುದಾಗಿ ಮಿಸ್ಟರ್ ವೀರಸ್ವಾಮಿ ಒಪ್ಪಿಕೊಂಡರು. ಆದರೆ ಟೀ ಕುಡಿಯುವುದನ್ನು ಬಿಡುವುದೊಂದು ಅವರ ದೊಡ್ಡ ಕಷ್ಟವಾಗಿತ್ತು. ಇದರ ಬಗ್ಗೆ ತಿಳಿದಾಗ ಪ್ರಭುಪಾದರು, ನ್ಯಾಯಾಧೀಶರು ಟೀ ಕುಡಿಯುವುದನ್ನು ಬಿಡದಿದ್ದರೂ ಅಡ್ಡಿಯಿಲ್ಲ, ಅವರಿಗೆ ಆ ರಿಯಾಯಿತಿ ನೀಡಿ
ಅವರನ್ನು ಅಂಗೀಕರಿಸುವುದಾಗಿ ಹೇಳಿದರು. ಪ್ರಭುಪಾದರು ಈನಕುಲ ಸಂಜಾತ ಪಾಶ್ಚಿಮಾತ್ಯರನ್ನು ಬ್ರಾಹ್ಮಣರನ್ನಾಗಿ ಮತಾಂತಗೊಳಿಸುತ್ತಿರುವ ಬಗ್ಗೆ ಮದ್ರಾಸಿನ ಕೆಲವು ಜಾತಿ ಪ್ರಜ್ಞೆಯ ಬ್ರಾಹ್ಮಣರು ಟೀಕಿಸಿದರು. ಒಬ್ಬ ಮದ್ರಾಸಿ ಬ್ರಾಹ್ಮಣನ ಮನೆಯಲ್ಲಿ ಸೇರಿದ್ದ ಸಭೆಯಲ್ಲಿ ಅತಿಥಿಯೊಬ್ಬರು ಪ್ರಭುಪಾದರಿಗೆ, ಸ್ವಾಮೀಜಿ, ನಿಮ್ಮ ಶಿಷ್ಯರು ಸಂಸ್ಕೃತವನ್ನು ಸರಿಯಾಗಿ ಉಚ್ಚರಿಸುವುದಿಲ್ಲ, ಕೆಲವೊಮ್ಮೆ ಹರೇ ಕೃಷ್ಣ ಮಂತ್ರವನ್ನು ಸಹ ಸರಿಯಾಗಿ ಹೇಳುವುದಿಲ್ಲ ಎಂದು ಕಟುಕಿಯಾಡಿದರು. ಹೌದು, ಪ್ರಭುಪಾದರು ಉತ್ತರಿಸಿದರು, ಅದಕ್ಕೆಂದೇ ನಾವಿಲ್ಲಿಗೆ ಬಂದಿರುವುದು. ನೀವು ಅವರಿಗೆ ಸರಿಯಾಗಿ ಕಲಿಸಬಲ್ಲಿರಿ ಎಂದೇ ನಿಮ್ಮ ಸಂಘ ಬಯಸ್ತಾ ಇರೋದು ಅಂತ ಹೇಳ್ತಾರೆ. ಭಾರತದ ಇನ್ನೊಂದು ಒಳಜಗಳ ಪ್ರಭುಪಾದರಿಗೆ ಎದುರಾಯಿತು. ಶಿವನ ಅನುಯಾಯಿಗಳಾದ ವಿಷ್ಣುವಿನ ಅನುಯಾಯಿಗಳಾದ ನಡುವಿನ ವೈರವೇ ಅದಕ್ಕೆ ಶೈವರು ಕ್ರಮೇಣ ಸಮರ್ಥಿಸಿ ಭಗವಂತನೆಂದರೆ ಶಿವ, ಕೃಷ್ಣ ಇತ್ಯಾದಿ ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುವ ನಿರಾಕಾರ ತತ್ವವೆಂದು ಘೋಷಿಸಿದರು. ಆದರೆ ಅಂತಿಮವಾಗಿ ಎಲ್ಲಾ ರೂಪಗಳು ಒಂದೇ ಎಂದ ಬಳಿಕ ಯಾವ ದೇವರು ಅತ್ಯಂತ ಉತ್ತಮ ಎಂಬ ಬಗೆ ಒಡೆದಾಡುವುದು ಅಲ್ಪತನ ಮತ್ತು ಬಾಲಿಶವಾಗಿತ್ತು. ಪ್ರಭುಪಾದರ ಶಿಷ್ಯರಿಗೆ ಈ ಜಿಜ್ಞಾಸೆಯ ಜೊತೆ ವ್ಯವಹರಿಸುವುದು ಕಷ್ಟವಾಗಿ ತೋರಿತು. ಒಮ್ಮೆ ಗಿರಿರಾಜನು ಮಿಸ್ಟರ್ ರಾಮಕೃಷ್ಣ ಎಂಬ ಒಬ್ಬ ಶ್ರೀಮಂತ ಶೈವನೊಂದಿಗೆ ವಾದಕ್ಕಿಳಿದಾಗ ಇಬ್ಬರು ಘಾಸಿಗೊಂಡ ಮನಸ್ಸುಗಳೊಂದಿಗೆ ಬೇರ್ಪಟ್ಟಿದ್ದರು. ಆದರೆ ಮನಸ್ಸಿನಲ್ಲಿ ಇತರರನ್ನು ಗಿರಿರಾಜನು ಭೇಟಿಯಾದಾಗ ಅವರೆಲ್ಲ ಮಿಸ್ಟರ್ ರಾಮಕೃಷ್ಣ ಅವರನ್ನು ನೀವು ಭೇಟಿಯಾಗಿದ್ದೀರಾ, ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮುಖಂಡರು ಎಂದು ಹೇಳಿದರು. ಗಿರಿರಾಜನಿಗೆ ತಬ್ಬಿಬ್ಬಾಯಿತು. ಮಿಸ್ಟರ್ ರಾಮಕೃಷ್ಣ ಅವರ ಸ್ನೇಹವನ್ನು ಗೆಲ್ಲಲು ಮತ್ತೊಂದು ಪ್ರಯತ್ನ ಮಾಡಬೇಕೆಂದು ಅವನು ನಿರ್ಧರಿಸಿದನು. ಅವರಿಬ್ಬರ ನಡುವೆ ಮತ್ತೆ ಮಾತುಕತೆಯಾಯಿತು, ಆದರೆ ಅವರು ಅತೃಪ್ತರಾಗಿಯೇ ಉಳಿದರು. ಬಳಿಕ ಗಿರಿರಾಜನು ಈ ವಿಷಯವನ್ನು ಪ್ರಭುಪಾದರಿಗೆ ತಿಳಿಸಿ ಅವರೇ ಸ್ವತಃ ಮಿಸ್ಟರ್ ರಾಮಕೃಷ್ಣ ಅವರನ್ನು ಭೇಟಿಯಾಗಲು ಸಾಧ್ಯವೇ ಎಂದು ಕೇಳಿದನು. ಪ್ರಭುಪಾದರು ಒಪ್ಪಿದರು. ಅವರು ಭೇಟಿಯಾದಾಗ ಮಿಸ್ಟರ್ ರಾಮಕೃಷ್ಣ ಮಾತನ್ನು ಹೀಗೆ ಪ್ರಾರಂಭಿಸಿದರು. ಸ್ವಾಮೀಜಿ, ಕೃಷ್ಣನ ಬಗ್ಗೆ ಭಕ್ತಿ ಮತ್ತು ಶಿವನ ಬಗ್ಗೆ ಭಕ್ತಿಯನ್ನು ಕುರಿತು ನಮ್ಮ ನಡುವೆ ಚರ್ಚೆಗಳಾಗುತ್ತಿವೆ. ನಿಮ್ಮ ಅಭಿಪ್ರಾಯವೇನು? ಯಾರು ಹೆಚ್ಚು ಶ್ರೇಷ್ಠರು, ಕೃಷ್ಣನೋ ಶಿವನೋ? ಪ್ರಭುಪಾದರು ಉತ್ತರಿಸಿದರು, ಭಕ್ತಿ ಎಂಬ ಪದವು ವಾಸ್ತವವಾಗಿ ಶಿವಪೂಜೆಗೆ ಹೊಂದುವುದಿಲ್ಲ. ಭಕ್ತಿ ಎಂದರೆ ಯಾವುದೇ ಪ್ರಾಪಂಚಿಕ ಆಸೆಗಳಿಲ್ಲದ ಸೇವೆ. ಆದರೆ ಪೂಜೆಯು ಪ್ರತಿಫಲಾಪೇಕ್ಷೆಯಿಂದ ಮಾಡಿದ ಸೇವೆಯಾಗಿರುತ್ತೆ. ಆದ್ದರಿಂದ ಭಕ್ತಿಯು ಕೃಷ್ಣನಿಗೆ ಮಾತ್ರ ಸಲ್ಲುವಂತಹ ಪದ. ಆದರೆ ಶಿವಭಕ್ತನಾಗಿದ್ದು ಯಾವುದೇ ಪ್ರಾಪಂಚಿಕ ಲಾಭದ ಆಸೆಯಿಲ್ಲದೆ ಕೇವಲ ಭಕ್ತಿಯಿಂದಲೇ ಶಿವನನ್ನು ಪೂಜಿಸಲು ಸಾಧ್ಯವಿಲ್ಲವೇ? ಮಿಸ್ಟರ್ ರಾಮಕೃಷ್ಣ ಕೇಳಿದರು. ಸಾಧ್ಯವಿರಬಹುದು, ಪ್ರಭುಪಾದರು ಉತ್ತರಿಸಿದರು. ಆದರೆ ಸಾಮಾನ್ಯವಾಗಿ ಹಾಗಿರುವುದಿಲ್ಲ. ಯಾರಾದರೂ ಹೆಂಡದಂಗಡಿಗೆ ಹೋದರೆ ಅವನು ಕುಡಿಯಲೆಂದೇ ಅಲ್ಲಿಗೆ ಹೋಗುತ್ತಿದ್ದಾನೆಂದು ನಾವು ಸಾಮಾನ್ಯವಾಗಿ ತಿಳಿಯುತ್ತೇವೆ. ಕೆಲವೊಮ್ಮೆ ಅದು ಸುಳ್ಳಿರಬಹುದು. ಗೋಪಿಯರು ಕಾತ್ಯಾಯಿನಿ ದೇವಿಗೆ ಪೂಜೆ ಸಲ್ಲಿಸಿದ್ದನ್ನು ಪ್ರಭುಪಾದರು ಉದಾಹರಣೆಯಾಗಿ ಕೊಟ್ಟರು. ಗೋಪಿಯರು ಪೂಜೆ ಸಲ್ಲಿಸಿದ್ದು ಯಾವುದೇ ಭೌತಿಕ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಕೃಷ್ಣನ ಬಗ್ಗೆ ಭಕ್ತಿಯನ್ನು ಹೊಂದಲು ಕಾರಣವಾಗಿ. ಅದೇ ರೀತಿ ಕೃಷ್ಣನ ಸೇವೆಯ ಗುರಿಯೊಂದಿಗೆ ಯಾರಾದರೂ ಶಿವನನ್ನು ಪೂಜಿಸಿದರೆ ಅದು ಭಕ್ತಿಯಾಗುತ್ತದೆ. ಆದರೆ ಸಾಮಾನ್ಯವಾಗಿ ಜನರು ಪ್ರಾಪಂಚಿಕ ಲಾಭದ ಉದ್ದೇಶದಿಂದ ಶಿವನ ಬಳಿ ಹೋಗುತ್ತಾರೆ. ಈ ಅಂಶಗಳು ಬಗ್ಗೆ ವಾದಿಸುವ ಅಭಿಲಾಷೆ ಮಿಸ್ಟರ್ ರಾಮಕೃಷ್ಣ ಅವರಿಗಿದ್ದರೂ ಸಹ ಪ್ರಭುಪಾದರ ಉತ್ತರದಿಂದ ಅವರಿಗೆ ತೃಪ್ತಿಯಾಯಿತು. ಮದ್ರಾಸಿನಲ್ಲಿ ಶ್ರೀಲಾ ಪ್ರಭುಪಾದರು ತೀವ್ರ ವಾಗ್ವಾದವಿದ್ದುದ ಸ್ಮಾರ್ತ ಬ್ರಾಹ್ಮಣರ, ಮಾಯಾವಾದಿಗಳ ಅಥವಾ ಶೈವರ ಜೊತೆಗಲ್ಲ, ಬದಲಾಗಿ ತಮ್ಮವರೇ ಆದ ದೈವ ಸೋದರರೊಂದಿಗೆ. ಅವರಲ್ಲಿ ಕೆಲವರು ಶ್ರೀಲಾ ಪ್ರಭುಪಾದರನ್ನು ತಮ್ಮ ಗುರುಗಳಾದ ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿಯ ಪರವಾಗಿ ಪಶ್ಚಿಮ ದೇಶಗಳಲ್ಲಿ ಅಸದೃಶ ಪ್ರಚಾರ ಮಾಡಿದ್ದಕ್ಕಾಗಿ ಮೆಚ್ಚಿಕೊಂಡಿದ್ದರು. ಆದರೆ ಇನ್ನು ಕೆಲವರು ಪ್ರಭುಪಾದರ ಬಗ್ಗೆ ಮಾತ್ಸರ್ಯ ಹೊಂದಿದ್ದರು. ಇಂಥ ಹೊಟ್ಟೆ ಕಿಚ್ಚಿನ ದೈವ ಸೋದರನೊಬ್ಬನ ಮದ್ರಾಸಿನಲ್ಲಿ ಶ್ರೀಲಾ ಪ್ರಭುಪಾದರಿಗೆ ಹೀಗೆ ಪತ್ರ ಬರೀತಾನೆ. ಗೌರವಾನ್ವಿತ ಸ್ವಾಮೀಜಿಯವರೇ, 12ನೇ ತಾರೀಕು ರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ತಾವು ಭಕ್ತಿಯ ಬಗ್ಗೆ ನೀಡಿದ ಪ್ರವಚನವನ್ನು ನಾನು ಆಲಿಸಿದೆ. ನನ್ನಲ್ಲಿ ಈ ಕೆಲವು ಸಂದೇಹಗಳು ತುಂಬಿವೆ. ತಮ್ಮ ಶಿಷ್ಯರು ಹರೇ ಕೃಷ್ಣ ಮಂತ್ರವನ್ನು ಪಠಿಸುತ್ತಾ ನರ್ತಿಸುತ್ತಾರೆ. ಮೊದಲನೇದಾಗಿ ಚೈತನ್ಯ ಮಹಾಪ್ರಭುಗಳ ಹಾಗೆ ಅವರು ಸಹ ನಿಜವಾಗಿಯೂ ದೈವೋನ್ಮಾದ ಬರೀತಾರೆ. ಎರಡನೇ ಪ್ರಶ್ನೆ, ಸ್ವಾಮೀಜಿಯವರಾದ ತಾವು ನಿಜವಾಗಿಯೂ ತಮ್ಮ ಅಹಂಕಾರದಿಂದ ಮುಕ್ತರಾಗಿದ್ದೀರಾ? ಆಗಿದ್ದಲ್ಲಿ
ನಾನು ಸವಾಲು ಹಾಕುತ್ತೇನೆ ಎಂದು ತಾವು ಹೇಳಿದ್ದೇಕೆ? ನಾನು, ನನ್ನ ಎಂಬ ಪದಗಳು ತಮ್ಮ ಬಾಯಿಂದ ಸದಾ ಹೊರಬರುವುದೇಕೆ? ಮೂರನೇ ಪ್ರಶ್ನೆ, ನಿಜವಾದ ಯೋಗಿ ಅಂತಲ್ಲದೆ ತಾವೇಕೆ ಮೆತ್ತೆಯನ್ನು ಬಳಸುತ್ತೀರಿ? ಚೈತನ್ಯ ಮಹಾಪ್ರಭುಗಳು ಮೆತ್ತೆಗಳನ್ನು ಬಳಸುತ್ತಿದ್ದರೆ? ನಾಲ್ಕನೇ ಪ್ರಶ್ನೆ ಹಾಕ್ತಾನೆ, ತಾವೇಕೆ ಉಂಗುರ ಮತ್ತು ಬಂಗಾರದ ಕೈ ಗಡಿಯಾರಗಳನ್ನು ತೊಡುತ್ತೀರಿ? ತಾವು ಭೌತಿಕ ಬಂಧನಗಳಿಂದ ಮುಕ್ತರಾಗಿಲ್ವೇ? ಐದನೇ ಪ್ರಶ್ನೆ ಕೇಳ್ತಾನೆ, ತಾವು ಗೌಡಿಯಾ ಮಠದಲ್ಲಿರುವ ಕೃಷ್ಣ ಚೈತನ್ಯ ಪ್ರಭುವಿನ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ? ಇಲ್ಲವಾದರೆ ಏಕೆ? ಪರಿಶುದ್ಧ ವೈಷ್ಣವಂತವು ಅಲ್ಲಿ ನೆಲೆಗೊಂಡಿದೆ. ಸಾಧು ಸಜ್ಜನರಾದ ಸ್ವಾಮೀಜಿಗಳು ಕೃಷ್ಣನೊಂದಿಗೆ ಅಲ್ಲಿ ವಾಸಿಸುತ್ತಿದ್ದಾರೆ. ನಿಮ್ಮ ಗಂಟಲಿನಿಂದ ಮಧುರವಾದ ಧ್ವನಿಗೆ ಬದಲಾಗಿ ಕರ್ಕಶವಾದ ದಿವ್ಯ ಗುಣವಿಲ್ಲದ ಶಬ್ದ ಹೊರಬರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ದೈವತ್ವವಿದೆಯೇ? ನನಗಂತೂ ಸಂದೇಹ. ನಿಮ್ಮ ಪ್ರವಚನಗಳನ್ನು ಕೇಳಿ ಜಿಗುಪ್ಸೆಗೊಂಡ ಅಂತ ಇತಿ ಅಂತ ಬರೀತಾನೆ. ಇಂತಹ ಅತ್ಯಂತ ವಿಷಪೂರಿತ ಪತ್ರದಿಂದ ಶ್ರೀಲ ಪ್ರಭುಪಾದರಿಗೆ ಆಶ್ಚರ್ಯ ಆಗುತ್ತೆ ಮತ್ತು ನೋವಾದರೂ ತಮ್ಮ ದೈವ ಸೋದರರ ನಿಂದೆ ಮತ್ತು ಹೀಯಾಳಿಕೆಗಳು ಅವರಿಗೆ ರೂಢಿಯಾಗಿದ್ದವು. ತಮ್ಮ ಶಿಷ್ಯರು ಇಂತಹ ದೈವ ಸೋದರರೊಂದಿಗೆ ಒಡೆದಾಟಕ್ಕೆ ಇಳಿಯುವುದನ್ನು ಅವರು ನಿಷೇಧಿಸಿದ್ದರು. ಅವರಿಂದ ದೂರ ಬಿದ್ದು ಬಿಡಿ ಸಾಕು ಎಂದಿದ್ದರು. ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಸಾರವನ್ನು ಟೀಕಿಸುವವರು ನಿಷ್ಪ್ರಯೋಜಕರು. ನಾನು ಮುನ್ನುಗ್ಗುವುದು ನಿಜ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ ಎಂದು ಅವರು ಹೇಳ್ತಾ ಇದ್ರು. ಇಂಥ ವಿಷಪೂರಿತ ಪತ್ರಕ್ಕೆ ತದ್ವಿರುದ್ಧವಾಗಿ ಶ್ರೀಲ ಪ್ರಭುಪಾದರ ದೈವ ಸೋದರರಲ್ಲಿ ಒಬ್ಬರಾದ ತ್ರಿದಂಡಿ ಸ್ವಾಮಿ ಡಿ.ವಿ. ಪುರಿ ಮಹಾರಾಜರಿಂದ ಒಂದು ಪತ್ರ ಬಂದಿತು. ಪ್ರಭುಪಾದರು ಪುರಿ ಮಹಾರಾಜ ಎಂದು ಕರೆಯುತ್ತಿದ್ದ ಆ ಸ್ವಾಮೀಜಿಯು ಮದ್ರಾಸು ಮತ್ತು ಕಲ್ಕತ್ತೆಗಳ ನಡುವೆ ಬಂಗಾಳ ಕೊಳ್ಳಿ ಕಡಲ ತೀರದ ಮೇಲಿನ ವಿಶಾಖಪಟ್ಟಣದಲ್ಲಿ ಒಂದು ಸಣ್ಣ ಆಶ್ರಮವನ್ನು ಹೊಂದಿದ್ರು. ಅವರು ಮದ್ರಾಸಿನಿಂದ ಪ್ರಭುಪಾದರು ಕಲ್ಕತ್ತಾಗೆ ಹೋಗಲಿದ್ದಾರೆಂದು ತಿಳಿದು ತಮ್ಮ ಆಶ್ರಮಕ್ಕೆ ಭೇಟಿ ನೀಡಬೇಕೆಂದು ಪುರಿ ಮಹಾರಾಜರು ಅವರಿಗೆ ಆಹ್ವಾನ ನೀಡಿದರು. ಆ ಪತ್ರ ಹೀಗಿತ್ತು: ತಮ್ಮ ಚರಣ ಕಮಲಗಳಿಗೆ ಸಹರ್ಷ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಈ ಪತ್ರವನ್ನು ತಮ್ಮ ಕರುಣಾಪೂರ್ಣ ಅವಗಾಹನೆಗಾಗಿ ಬರೆಯುತ್ತಿದ್ದೇನೆ. ಪರಮ ಪೂಜ್ಯರಾದ ತಮ್ಮ ದರ್ಶನ ಭಾಗ್ಯಕ್ಕಾಗಿ ವಿಶಾಖಪಟ್ಟಣದ ಪುರಜನರು ಕಾತರರಾಗಿದ್ದಾರೆ. ತಮ್ಮ ಪವಿತ್ರ ತುಟಿಗಳಿಂದ ಸಂಕೀರ್ತನೆ ಮತ್ತು ದೇವ ಸಂದೇಶಗಳನ್ನು ಆಲಿಸಲು ನಾವು ಅತ್ಯಂತ ಹರ್ಷಭರಿತರೂ ಉತ್ಕಂಠಿತರೂ ಆಗಿದ್ದೇವೆ. ಸಂಕೀರ್ತನೆಯ ಆಂದೋಲನವು ಮದ್ರಾಸಿನಲ್ಲಿ ಸಹಸ್ರಾರು ಜನರನ್ನು ಆಕರ್ಷಿಸುತ್ತಿದೆಯೆಂದು ನನಗೆ ಭರವಸೆ ಇದೆ. ಮತ್ತೊಮ್ಮೆ ಸಕಲ ವೈಷ್ಣವರಿಗೂ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ದಾಸನಾಗಿ ಉಳಿಯಲು ಬಯಸುವೆ. ಡಿ.ವಿ. ಪುರಿ ಹೀಗೆ ಪತ್ರ ಬರೀತಾರೆ. ಅವರನ್ನ ಸ್ವಾಗತಿಸೋಸ್ಕರ ಕಾಯ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಂಡಿಂಗ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದೀರಲ್ಲ ಎಲ್ಲರೂ? ಹೌದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ವಾಂಚಾಕಲ್ಪತರೋ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ವಂದನೆಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ.